ವೀಕ್ಷಕರೇ ನಮಸ್ಕಾರ. ಕನಸು ಗೆದ್ದವರ ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಪ್ರೀತ್ ಅಮೇಯ್. ವೀಕ್ಷಕರೇ, ಇವತ್ತಿನ ದಿನ ಸಂಗೀತವನ್ನೇ ತನ್ನ ದೇವರು ಅಂತ ಅನ್ಕೊಂಡಿರೋ ಒಬ್ಬರು ಹೆಸರಾಂತ ಗಾಯಕ ಶ್ರೀಯುತ ಅರವಿಂದ್ ವಿವೇಕ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಆರಾಮಾಗಿದ್ದೆ. ನೀವು ಹೇಗಿದ್ದೀರಿ? ನಾನು ಸೂಪರ್. ಓಕೆ ಸರ್, ಇವತ್ತು ಅರವಿಂದ್ ವಿವೇಕ್ ಅಂತ ಹೇಳುವಾಗ ಎಲ್ಲರಿಗೂ ಕೂಡ ಪರಿಚಯವಾಗಿರುವಂಥದ್ದು ನಿಮ್ಮ ಹಾಡುಗಾರಿಕೆಯಲ್ಲಿ. ಸೊ ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಿಮ್ಮೊಂದು ಹಾಡಿನ ಮುಖ್ಯವಾಗಿ ಆರಂಭ ಮಾಡಬೇಕು ಅಂತ ಹೇಳಿ ನಮ್ಮೊಂದು ಕೋರಿಕೆ ಸರ್. ಖಂಡಿತವಾಗಿಯೂ. ಬಾನಲ್ಲೇ ಮಧುಚಂದ್ರಕ್ಕೆ ಅಂತ ಒಂದು ಸಿನಿಮಾದಿಂದ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ ಅನ್ನೋಂಥ ಒಂದು ಟ್ರ್ಯಾಕ್ ಯೂಸ್ ಮಾಡಿ ಹಾಡ್ತೇನೆ. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ, ತಂದಾಳೋ 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 ಪ್ರೇಮದ ಸಿರಿ, ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ತಂದಾಳೋ ತಂದಾಳೋ ಚಂದಿರ ಚಕೋರಿ. ಥ್ಯಾಂಕ್ ಯು ಸರ್, ಬಹಳ ಅದ್ಭುತವಾಗಿತ್ತು. ಕೇಳೋದಕ್ಕೆ ಬಹಳ ಇಂಪಾಗಿ ಕೂಡ ಕೇಳಿಸ್ತಾ ಇದೆ. ಥ್ಯಾಂಕ್ ಯು. ಇವತ್ತು ಅರವಿಂದ್ ವಿವೇಕ್ ಅಂತ ಹೇಳುವಾಗ ನಿಮ್ಗೆ ಬಹಳಷ್ಟು ಜನರಿಗೆ ಗೊತ್ತಿರುವಂತದ್ದು ನಿಮ್ಮ ಒಂದು ಹಾಡುಗಾರಿಕೆ ಅಥವಾ ಸಮಾಜ ಸೇವೆ. ಹೌದು. ಅಂಥದ್ರಲ್ಲಿ ನಿಮ್ಮ ಒಂದು ಬಾಲ್ಯದ ಜೀವನದ ಕಡೆ ಬರೋದಾದ್ರೆ ನಿಮ್ಮ ಹುಟ್ಟೂರು ಅಥವಾ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಸರ್? ಸೊ ನನ್ನ ಹುಟ್ಟೂರು ಇವಾಗ ಕಡಬ ತಾಲೂಕಿನ, ಅವಾಗ ಪುತ್ತೂರು ತಾಲೂಕಾಗಿತ್ತು. ಸುಬ್ರಹ್ಮಣ್ಯದ ಬಳಿ ಇರುವ ನೆಟ್ಟಣ ಅನ್ನುವಂಥ ಒಂದು ಊರಲ್ಲಿ ನಾನು ಹುಟ್ಟಿದ್ದು. ಊರನ್ನ ಬಿಟ್ಟು ಮತ್ತೆ ಬೆಳ್ತಂಗಡಿಗೆ ಬಂದು ನನ್ನ ಹೆಚ್ಚಿನ ಬಾಲ್ಯ, ಇವತ್ತಿಗೂ ನಾವು ಬೆಳ್ತಂಗಡಿ ತಾಲೂಕಲ್ಲೇ ಇದ್ದೇವೆ. ಬೆಳ್ತಂಗಡಿ ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ವಾಸ ಮಾಡಿದ್ದೇವೆ. ಸೊ ಹಾಗೆ ಅಲ್ಲಿ ಹುಟ್ಟೂರು ಇರುವಂಥದ್ದು. ನಿಮ್ಮ ಒಂದು ಎಜುಕೇಶನ್ ಕಡೆ ಬರೋದಾದ್ರೆ ಪ್ರೈಮರಿ, ಹೈಸ್ಕೂಲ್ ಅಥವಾ ಕಾಲೇಜ್ ಎಲ್ಲೆಲ್ಲಿ ಮಾಡ್ತೀರಿ ಅನ್ನೋಂಥದ್ದು? ಪ್ರೈಮರಿ, ಹೈಸ್ಕೂಲ್ ಅಂತ ಹೇಳಿದ್ರೆ ನಾನು 10ನೇ ಕ್ಲಾಸ್ ನಂದು ಎಜುಕೇಶನ್ ಇರೋದು. 10ನೇ ಕ್ಲಾಸ್ ಆಗುವಾಗ 7 ಶಾಲೆಯನ್ನ ಬದಲಾಯಿಸಿದ್ದೆ. ಅದೊಂದು ಬಹುಶಃ ಒಂದು ಹಿಸ್ಟ್ರಿ ಅಂತ ಅನ್ಕೋಬಹುದು. ಅದಾದ್ಮೇಲೆ 7ನೇ ಕ್ಲಾಸ್ 7 ಶಾಲೆ ಯಾಕೆ ಬದಲಾಯಿಸುದು ಅಂತ ಹೇಳಿದ್ರೆ, ನನಗೆ ಬೇಸಿಕಲಿ ಅಪ್ಪ ಇಲ್ಲ. ಸೊ ಅಮ್ಮ ಕಷ್ಟಪಟ್ಟು ನಮ್ಮನ್ನ ಸಾಕಬೇಕಾಗಿತ್ತು. ಅವರು ಬೀಡಿ ಕಟ್ಟಿ ನಮ್ಮನ್ನ ಸಾಕಿದ್ದು, ನನ್ನನ್ನು ಓದಿಸಿದ್ದೆಲ್ಲ. ಅದರ ನಂತರ ಅದರಿಂದಾಗಿ ನಮ್ಗೆ ಇರ್ಲಿಕ್ಕೆ ಸ್ವಂತ ಮನೆ ಇರ್ಲಿಲ್ಲ, ಅವತ್ತೂ ಇಲ್ಲ ಇವತ್ತೂ ಇಲ್ಲ. ಸೊ ಅದರಿಂದಾಗಿ ನಾವು ಒಂದು ವರ್ಷ ಇನ್ನೊಂದು ವರ್ಷ, ಒಂದು ವರ್ಷ ಇಲ್ಲಿದ್ವು, ಮತ್ತೆ ಇನ್ನೊಂದು ವರ್ಷ ಇನ್ನೊಂದು ಬಾಡಿಗೆ ಮನೆಯಲ್ಲಿ ಆತರ ಊರು ಚೇಂಜ್ ಮಾಡಿದ್ರಿಂದಾಗಿ ನಾವು ಎಲ್ಲಿ ಹೋಗ್ತೇವೆ ಆ ವರ್ಷ ಆ ಶಾಲೆಯಲ್ಲಿ ಸೇರಿಸುವಂತಹ ಪರಿಸ್ಥಿತಿ ಬಂತು. ಅದರಿಂದಾಗಿ ನಾನು 10ನೇ ಕ್ಲಾಸ್ ಪಾಸ್ ಆಗುವಾಗ ಒಟ್ಟು 7 ಶಾಲೆಯನ್ನ ಬದಲಾಯಿಸಿದೆ. ಒಂದು ನೆಟ್ಟಣ ಪುತ್ತಿಲ ಬೈಲಡ್ಕ ಅಂತ ಶಾಲೆಯಲ್ಲಿ 1ನೇ ಕ್ಲಾಸು, ಬಹುಶಃ 2ನೇ ಕ್ಲಾಸ್ ಒಂದು ಅರ್ಧ ಹೋಗಿದ್ದೇನೆ ಅಂತ ಕಾಣ್ತದೆ. ಅದರ ನಂತರ ನಾವು ಬೆಳ್ತಂಗಡಿ ತಾಲೂಕಿನ ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತೆ. ಅದರ ನಂತರ ಮತ್ತೆ ನಾನು 4, 5, 6ನೇ ಕ್ಲಾಸು ಅರಸಿನಮಕ್ಕಿ ಶಾಲೆಯಲ್ಲಿ ಕಲಿತೆ. ಅದರ ನಂತರ ಅದು 6ನೇ ಕ್ಲಾಸ್ ಎಂಡ್ ಆಗುವಾಗ ಅಲ್ಲಿಂದ ನಾವು ಬೆಳ್ತಂಗಡಿಗೆ ಮತ್ತೆ ಬರಬೇಕಾಯ್ತು. ಅದರಿಂದಾಗಿ 6ನೇ ಕ್ಲಾಸಿಗೆ ಮತ್ತೆ ನಾನು ಶಾಲೆಗೆ ಸೇರ್ಬೇಕಾಯ್ತು. ಒಂದು ವರ್ಷ ವೇಸ್ಟ್ ಆಯ್ತು, ಎಕ್ಸಾಮ್ ಎಲ್ಲ ಬರೀಲೇ ಇಲ್ಲ. ಸೊ ಕನ್ಯಾಡಿ ಶಾಲೆ, ಕನ್ಯಾಡಿ ಫಸ್ಟ್ ಇದೆ ಬೆಳ್ತಂಗಡಿಯಲ್ಲಿ, ನಡದ ಹತ್ರನೇ ಇರುವಂತ ಇನ್ನೊಂದು ಊರು ಕನ್ಯಾಡಿ ಫಸ್ಟ್. ಅಲ್ಲಿ 6ನೇ 7ನೇ ಕ್ಲಾಸು ಕಲಿತೆ. 8ನೇ ಕ್ಲಾಸನ್ನ ನಡ ಹೈಸ್ಕೂಲಲ್ಲಿ ಕಲಿತೆ. 9ನೇ ಕ್ಲಾಸನ್ನ ನಾನು ಬೆಳಾಲು ಎಸ್ ಡಿ ಎಂ ಹೈಸ್ಕೂಲಲ್ಲಿ ಕಲಿತೆ. ಮತ್ತು 10ನೇ ಕ್ಲಾಸನ್ನ ಬೆಳ್ತಂಗಡಿಯ ಜೂನಿಯರ್ ಕಾಲೇಜಲ್ಲಿ ಪಾಸ್ ಮಾಡಿದ್ದು. ಕಾಲೇಜ್ ಲೈಫ್ ಲೀಡ್ ಮಾಡಲೇ ಇಲ್ಲ, ಕಾಲೇಜಿಗೆ ಹೋಗಲೇ ಇಲ್ಲ. ಓಕೆ, ನಂತರದಲ್ಲಿ ನಿಮ್ಮ ಒಂದು ಚಾಲೆಂಜಿಂಗ್ ಲೈಫ್ ಮುಂದುವರಿತಾ ಇದ್ದಂತೆ ನೀವು ಏನಾಗ್ತೀರಾ ಅಂತ ಹೇಳಿದ್ರೆ ಹೋಟೆಲ್ನಲ್ಲಿ ಕೂಡ ಕೆಲಸ ಮಾಡುವಂತ ಒಂದು ಕ್ಷಣಗಳು ನಿಮಗೆ ಮುಂದೆ ಆಗ್ತದೆ. ಆ ರೀತಿಯಲ್ಲಿ ಯಾವ ರೀತಿ ಇತ್ತು ಸರ್? ಸೊ ಹೋಟೆಲ್ನಲ್ಲಿ ಅಂತ ಹೇಳಿದ್ರೆ ನನಗೆ ಬಹಳ ಶಾಲೆಗೆ ಹೋಗ್ಬೇಕು, ಕಾಲೇಜ್ ಎಲ್ಲ ಕಲಿಬೇಕು, ಒಳ್ಳೆಯ ಎಜುಕೇಟೆಡ್ ಆಗಬೇಕು ಅಂತ ನಾನು ಕಲಿಯೋದ್ರಲ್ಲೂ ಬಹಳ ಹುಷಾರಿದೆ. ಮತ್ತೆ ಇನ್ನೊಂದು ನನಗೆ ದೈವದತ್ತವಾಗಿ ಬಂದಿದೆ, ಏನೇ ಒಂದು ಪಾಠದ ವಿಚಾರದಲ್ಲಿ ನಾನು ಮನೆಯಲ್ಲೆಲ್ಲ ಓದ್ತಾ ಇರಲಿಲ್ಲ, ಬಟ್ ಶಾಲೆಯಲ್ಲಿ ಪಾಠ ಮಾಡುವಾಗ ಅದನ್ನ ಮನಸ್ಸಿಟ್ಟು ಕೇಳ್ತಾ ಇದ್ದೆ. ಮತ್ತೆ ಪಾಠ ಅಂತಲ್ಲ, ಇರುವ ಪಠ್ಯೇತರ ಪೋಖ್ರಿ ಅದು ಎಲ್ಲದರಲ್ಲೂ ನಾವು ಆಕ್ಟಿವ್ ಇದ್ದದ್ರಿಂದ ಪಾಠದ ವಿಷಯಗಳಲ್ಲೂ ನಾವಷ್ಟೇ ಆಕ್ಟಿವ್ ಇದ್ವಿ. ಅದರಿಂದಾಗಿ ನಾನು ಹುಷಾರು ಇದ್ದದ್ರಿಂದ ತುಂಬಾ ಕಲಿಬೇಕು ಅಂತ ಆಸೆ ಇತ್ತು. ಬಟ್ ಮನೆಯಲ್ಲಿ ತೀವ್ರವಾದಂಥ ಬಡತನ ಇದ್ದದ್ರಿಂದ ನನಗೆ ಜಾಸ್ತಿ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದು 10ನೇ ಕ್ಲಾಸಿಗೆ ನನ್ನ ಎಜುಕೇಶನ್ ನಿಂತೋಯ್ತು. ಸೊ ಅಮ್ಮನಿಗೆ ಎಲ್ಲ ಒಂದು ಕಡೆ ಬಹಳ ಬೇಜಾರಿತ್ತು. ಒಬ್ಬನೇ ಮಗ ಇರುವಂಥದ್ದು, ಅವನಿಗೆ ಒಂದು ಎಜುಕೇಶನ್ ಕೊಡಿಸ್ಬೇಕಲ್ಲ, ಏನ್ ಮಾಡೋದು ಕಾಲೇಜ್ ಕಳಿಸ್ಬೇಕು ಅಂತ ಇತ್ತು. ಆಮೇಲೆ ಅವರ ಆತ್ಮೀಯರು ಯಾರೋ ಹೇಳಿದ್ರು, ನಿಮ್ಗೆ ಹೇಗೂ ಈಗ ಕಾಲೇಜ್ಗೆಲ್ಲ ಕಳಿಸಿ ತುಂಬಾ ವರ್ಷ ಓದಿಸೋದಕ್ಕಿಂತ ಯಾವ್ದಾದ್ರು ಟೆಕ್ನಿಕಲ್ ಫೀಲ್ಡಿಗೆ ಕಳಿಸಿ ಅವ್ರನ್ನ, ಅಂದ್ರೆ ಈ ಜಾಬ್ಗೆ ರಿಲೇಟೆಡ್ ಆಗಿರೋದಕ್ಕೆ ಅಂತ ಹೇಳಿ. ಹಾಗೆ ಯಾರು ITIಗೆ ಕಳಿಸಿ ಅಂತ ಸಜೆಸ್ಟ್ ಮಾಡಿದ್ರು. ಹಾಗೆ ITI ಎಲ್ಲಿ ಸಿಗುತ್ತೆ ಅಂತೆಲ್ಲ ಹುಡುಕಾಡುವಾಗ ನಮ್ಮ ಅವಾಗ ವೇಣೂರಲ್ಲಿ SDM ITI ಇತ್ತು. ಸೊ ಅಲ್ಲಿ ಫೀಸ್ ಓದೋದೆಲ್ಲ ಜಾಸ್ತಿ, ಅದು ಪ್ರೈವೇಟ್ ಆದ್ರಿಂದ. ಮತ್ತೆ ಇನ್ನೆಲ್ಲಿ ಅಂತಂದ್ರೆ
ಬೆಳ್ತಂಗಡಿಯಲ್ಲಿ ಒಂದು ಗೌರ್ಮೆಂಟ್ ITI ಇತ್ತು. ಅಲ್ಲಿ ಅವಾಗ ವರ್ಷಕ್ಕೆ 400 ರೂಪಾಯಿ ಫೀಸ್. ಇದು ಯಾವಾಗ 2000 ಇಸ್ವಿ, 23 ವರ್ಷದ ಹಿಂದೆ ಖಾಲಿ 400 ರೂಪಾಯಿ ಫೀಸ್. ಅವಾಗ 400 ಅಂದ್ರೆ ದೊಡ್ಡ ವಿಷಯ ನಮಗೆ. ಸೊ ಅವರು ಮತ್ತೆ ಯಾರ ಹತ್ರನೋ ಕೇಳಿ ಬಡವರಿದ್ದಾರೆ ಅವರಿಗೊಂದು ಎಜುಕೇಶನ್ಗೆ ಸಹಾಯ ಅಂತ ಹೇಳಿ ಯಾರೋ ಒಬ್ರು ಕ್ರೈಸ್ತರು ಕ್ರಿಶ್ಚಿಯನ್ಸ್ ಯಾರೋ ಒಬ್ರು ಬ್ರದರ್ಸ್, ನನಗೆ ಮಂಗಳೂರಿಗೆ ನಾನು ಹೋದ್ದು ನೆನಪಿದೆ, ನಾನೇ ಹೋಗಿದ್ದು. 1500 ರೂಪಾಯಿಯನ್ನು ಅವ್ರು ನನ್ನ ಎಜುಕೇಶನ್ಗೆ ಅಂತ ನನ್ನ ಹತ್ರನೇ ಕೊಟ್ಟರು ಕವರಲ್ಲಿ ಹಾಕಿ. ಆ ಒಂದು ದುಡ್ಡನ್ನ ತಗೊಂಡು ಬಂದು ನಾನು ITIಗೆ ಸೇರಿದೆ. 2 ವರ್ಷ ನಾನು ITI ಕಂಪ್ಲೀಟ್ ಮಾಡಿದ್ದೇನೆ. ಸೊ ಅದು ನನ್ನ ಎಜುಕೇಶನ್ ಟೋಟಲಿ ಅಲ್ಲಿಗೆ ಎಜುಕೇಶನ್ ಮುಗೀತು. ಆ ಟೈಮಲ್ಲಿ ನೀವು ಸಿಂಗಿಂಗ್ ಅನ್ನೆಲ್ಲ ಮಾಡ್ತಾ ಇದ್ರ ಅಥವಾ ಬೇರೆ? ಇದೆ, ಇಲ್ಲ ಸಿಂಗಿಂಗು ಅಂತ ಹೇಳಿದ್ರೆ ನನಗೆ ಬಾಲ್ಯದಿಂದನೂ ಬಹಳ ಒಂದು ಆಸಕ್ತಿ. ನಮ್ಮ ಮನೆಯಲ್ಲೇ ನಮ್ಮ ಒಬ್ಬರು ಚಿಕ್ಕಮ್ಮ ಇದ್ದಾರೆ, ಒಳ್ಳೆ ಹಾಡ್ತಾರೆ ಅವರು. ಮತ್ತೆ ನಮ್ಮ ಊರಲ್ಲಿ ಅಲ್ಲಿ ಬಿಳಿನೆಲೆ ಅಂತ ಇದೆ, ಗೋಪಾಲಕೃಷ್ಣ ದೇವಸ್ಥಾನ, ಅಲ್ಲಿ ಭಜನಾ ಕಾರ್ಯಕ್ರಮಗಳೆಲ್ಲ ಸಕ್ರಿಯವಾಗಿ ನನ್ನ ಅಮ್ಮ ಅವರು 3 ಜನ ಅಕ್ಕ ತಂಗಿಯರು ಅವರೆಲ್ಲ ಪ್ರತಿ ವಾರ ಭಜನಾ ಕಾರ್ಯಕ್ರಮಕ್ಕೆ ಹೋಗೋದು, ಆ ಥರ ಎಲ್ಲ ಇತ್ತು. ಮತ್ತೆ ಮನೆಯಲ್ಲಿ ಪ್ರತಿದಿನ ಭಜನೆ ಇತ್ತು ಸಾಯಂಕಾಲ. ಆಮೇಲೆ ಅಲ್ಲಿಂದ ನನಗೆ ಏನು ಸಿಂಗಿಂಗ್ ಬಗ್ಗೆ ಒಂದು ಅಂದ್ರೆ ಟೋಟಲಿ ಸಂಗೀತದ ಬಗ್ಗೆ ಒಂದು ಸೆಳೆತ. ಸೊ ಆದ್ರೆ ಆ ಸಮಯದಲ್ಲಿ ಇದು ಎಲ್ಲ ಬಡವರ ಮಕ್ಕಳಿಗೆ ಎಲ್ಲಿ ಸಂಗೀತ, ಈಗ ನಾವು ಹಾಡುದು ಕಲ್ತ್ರು ಮನೆಯಲ್ಲೇ ಸುಮ್ಮನೆ ಭಜನೆ ಹೇಳ್ಕೊಂಡಿರ್ಬೇಕು, ಏನು ಯಾರು ಸಪೋರ್ಟ್ ಮಾಡ್ತಾರೆ. ಅದರಿಂದಾಗಿ ಮನೆಯವರು ಅಷ್ಟೊಂದು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇದು ಯಾವಾಗ ನನಗೆ ಪೂರ್ಣ ಅಂದ್ರೆ ಆ ಚಿಕ್ಕಂದಿನಿಂದ ಆ ಸಂಗೀತದ ಒಂದು ಹುಚ್ಚಿದೆಯಲ್ಲ, ನಾನು ಏನೋ ಒಂದು ಮಾಡಬೇಕು, ನಾನೊಬ್ಬ ಸಿಂಗರ್ ಆಗಬೇಕು ಅಂತ ಹೇಳಿ, ಅದು ನನ್ನ ಒಳಗಡೆ ನಾನು ಬೆಳೀತಾ ಇದ್ದಾಗೆ ನನ್ನ ಅಲ್ಲಿ ಆ ಆಸೆ ಕೂಡ ದಿನ ಕಳೆದಂಗೆ ಬೆಳೀತಾನೆ ಇತ್ತು. ನನಗೆ ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ದೊಡ್ಡವನಾದ್ಮೇಲೆ ಅಂದ್ರೆ 10ನೇ ಕ್ಲಾಸ್ ಹೋಗ್ತಿರುವಾಗ ಬೆಳ್ತಂಗಡಿ ಜೂನಿಯರ್ ಕಾಲೇಜಲ್ಲಿ ಪ್ರಪ್ರಥಮ ಬಾರಿಗೆ ನನಗೆ ಅದಕ್ಕೆ ಸಪೋರ್ಟ್ ಸಿಕ್ಕಿದ್ದು. ಮನೆಯಿಂದಂತೂ ಸಪೋರ್ಟ್ ಇರಲಿಲ್ಲ ನನಗೆ. ಆ ಸಪೋರ್ಟ್ ಅಂದ್ರೆ ಅದು ಅಮ್ಮನಿಗೆ ಅವರು ಪಾಪ ಕಷ್ಟಪಡಬೇಕು ಅದರ ಮಧ್ಯದಲ್ಲಿ ಆ ಥರ ಇತ್ತು. ಮತ್ತೆ ಫಸ್ಟ್ ಟೈಮ್ ನನ್ನ ಶಾಲೆಯಿಂದ ನನ್ನ ಸಹಪಾಠಿಗಳು ನನಗೆ ಸಪೋರ್ಟ್ ಮಾಡಿರುವಂಥದ್ದು. ಅಲ್ಲಿ ಶನಿವಾರದ ಹೊತ್ತು ಡಿಬೇಟ್ ಪೀರಿಯಡ್ ಅಂತ ಒಂದಿತ್ತು, 1 ಗಂಟೆ. ಇದು ಏನು ಮಕ್ಕಳಿಗೆ ಏನು ಭಾಷಣ ಮಾಡ್ಬೋದು ಅಥವಾ ಇನ್ನೇನಾದ್ರೂ ಅವ್ರ ಆಕ್ಟಿವಿಟೀಸ್ ತೊಡಗಿಸ್ಕೊಳ್ಬೋದು. ಅವಾಗ ನನಗೆ ವಿಪರೀತ ಸಿನಿಮಾದ ಹುಚ್ಚು. ನಮ್ದೊಂದು ಗ್ಯಾಂಗೇ ಇತ್ತು ನಮ್ಮ ಜೂನಿಯರ್ ಕಾಲೇಜಲ್ಲಿ. ಒಂದು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಆಯ್ತಾ ನಾನು ಸ್ವಲ್ಪ ಹೈಟ್ ಇದ್ದವರೆಲ್ಲ ಎದುರು ಈ ಕಡೆ ಎಲ್ಲ ಹುಡುಗರದೊಂದು 5-6 ಬೆಂಚು, ಆಮೇಲೆ ಈ ಕಡೆ ಹುಡುಗಿಯರದ್ದು ಬೆಂಚು. ಹುಡುಗಿಯರ ಸಂಖ್ಯೆ ಸ್ವಲ್ಪ ಕಮ್ಮಿ ಇದ್ದರಿಂದ ಅವರದೊಂದು 4 ಬೆಂಚ್ ಆದ ನಂತರ ಅವರ ಹಿಂದೆ ನಮ್ಮದೊಂದು ಬೆಂಚ್, ಒಂದು 5 ಜನ. ಸೊ ಈ ತರ ನಾವು 5 ಜನ ಬದಿ ಪೋಖ್ರಿಗಳೇ ಇದ್ವು ಅವಾಗ. ಮತ್ತೆ ನಮ್ದೊಂದು ಗೋಲ್ಡನ್ ಫ್ರೆಂಡ್ಶಿಪ್ ಅಂತೆಲ್ಲ ಮಾಡಿ ಬೆಳ್ತಂಗಡಿ ಜೂನಿಯರ್ ಕಾಲೇಜ್ ಹತ್ರನೇ ಥಿಯೇಟರ್ ಇರುವಂತದ್ದು ಸಂತೆಗಟ್ಟೆಯಲ್ಲಿ. ನಾವು ನೋಡಿದ ಸಿನಿಮಾನೇ 10 ಸಲ ನೋಡಿದ್ದು ಉಂಟು. ಅಲ್ಲಿ ಥಿಯೇಟರ್ ಅಲ್ಲಿ ಒಬ್ರು ಇದ್ರು ಅಬ್ಬು ಅಂತೇಳಿ, ಅವರು ಟಿಕೆಟ್ ಎಲ್ಲ ನಮ್ಗೆ ಎಷ್ಟು ಹೌಸ್ಫುಲ್ ಆದ್ರೂ ಟಿಕೆಟ್ ಅವ್ರು ಕೊಡ್ತಾ ಇದ್ರು, ಒಳಗೋಗಿ ಕೂತ್ರೆ ಸಾಕು ಮತ್ತೆ ತಂದು ಕೊಡೋರು ಅವರು. ಸೊ ಆ ತರ ಸಿನಿಮಾದ ಹುಚ್ಚು ಇದ್ದದ್ರಿಂದ ಆ ಸಿನಿಮಾದಲ್ಲಿ ಒಂದು ಯಾವುದೋ ಒಂದು ಸಿನಿಮಾ ನೋಡಿದ್ರೆ ಇಮಿಡಿಯೇಟ್ ಅಲ್ಲಿ ಹೋಗಿ ಅದರ ಕ್ಯಾಸೆಟ್ ತಗೊಳ್ಳಿ. ನಮ್ಮಲ್ಲಿ ಒಂದು ಟೇಪ್ ಇತ್ತು, ಕ್ಯಾಸೆಟ್ ತೆಕ್ಕೊಂಡು ಅದನ್ನೇ ಹಿಂದೆ ಮುಂದೆ ಹಾಕಿ ಕೇಳಿ ಅದರಲ್ಲಿ ಎಷ್ಟು ಸಾಂಗ್ ಇರಲಿ ಅಷ್ಟೂ ಸಾಂಗ್ ನಂಗೆ ಬೈ ಹಾರ್ಟ್, ಅದರ ಮ್ಯೂಸಿಕ್ ಬೈ ಹಾರ್ಟ್. ಅದನ್ನು ತಗೊಂಡ್ಬಂದು ಶನಿವಾರ ಇಲ್ಲಿ ಹಾಡೋದು. ಈ 1 ಗಂಟೆಯ ಟೈಮಲ್ಲಿ ಅರ್ಧ ಗಂಟೆ ನಾನು ಒಬ್ಬನೇ ನಾನೊಂಜಿಪನ್ ಅಂತ ಹೇಳಿ ಸಹಪಾಠಿಗಳು ಅಭಿಮಾನಿಗಳಿದ್ರು. ಅವಾಗ ಅಲ್ಲಿಂದ ನನಗೆ ಸಪೋರ್ಟ್ ಸಿಕ್ಕಿರುವಂತದ್ದು ಈ ಒಂದು ಮ್ಯೂಸಿಕ್. ಅಲ್ಲಿಂದ ನಾನೇನಾಯ್ತು, ನನಗೂ ಸ್ವಲ್ಪ ಒಳಗಡೆಯಿಂದ ಸ್ವಲ್ಪ ಒಂದು ಧೈರ್ಯ ಬಂತು, ಇಲ್ಲ ಇದ್ರಲ್ಲಿ ಏನಾದ್ರು ಮುಂದುವರಿಬೇಕು ಅಂತ. ಆ ತರ ನನ್ನ ಮ್ಯೂಸಿಕ್ ಜರ್ನಿ ಅಲ್ಲಿಂದ ಶುರುವಾದದ್ದು ಹಾಗೆ. ಸೊ ಇವಾಗ ನಿಮ್ಮ ಒಂದು ಜೀವನದ ಚರಿತ್ರೆಯನ್ನು ನೋಡಿದಾಗ ನಿಮ್ಮ ಒಂದು ಪುಟಗಳಲ್ಲಿ ನಿಮ್ಮ ತಾಯಿಯ ಒಂದು ಸ್ಥಾನ ಬಹುಮುಖ್ಯವಾಗಿದೆ. ಹೌದು. ಸೊ ಅವರ ಬಗ್ಗೆ ಹೇಳೋದಾದ್ರೆ ಬಹುಶಃ ಅವರಿಗೆ ಈಗ ನನ್ನ ಅಪ್ಪ ಅಂತ ಹೇಳಿ ಇರ್ತಾ ಇದ್ದಿದ್ರೆ ನಾನಿವತ್ತು ಈ ಫೀಲ್ಡ್ ಅಲ್ಲೂ ಇರ್ತಿಲ್ಲ, ಈ ಸ್ಟೇಜಲ್ಲೂ ಇರಲಿ. ಯಾವ್ದಾದ್ರು ಒಳ್ಳೆ ಎಜುಕೇಶನ್ ಮಾಡಿ ಇಂಜಿನಿಯರ್ ಇನ್ನೊಂದು ಡಾಕ್ಟರ್ ಮಾಡ್ಕೊಂಡು ಎಲ್ಲ ನಾನು ಉದ್ಯೋಗ ಮಾಡ್ಕೊಂಡು ವಿದೇಶದಲ್ಲಿ ಇನ್ನೆಲ್ಲ ಇರ್ತಾ ಇದ್ದೆ. ಬಟ್ ನನ್ನ ಅಮ್ಮನಿಗೆ ಬಹಳ ಆಸೆ ಇತ್ತು. ಅವರು ಒಬ್ಬರು ಏನ್ ಮಾಡ್ತಾರೆ, ನಾವಿಬ್ರು ಮಕ್ಕಳು, ನನ್ನ ಅಕ್ಕ ಮತ್ತೆ ಅಮ್ಮ. ಅಕ್ಕನಿಗೆ ಚಿಕ್ಕ ಏಜಲ್ಲೇ ಮದುವೆ ಆಯ್ತು. ಆ ನಂತರ ನಾನೊಬ್ಬನೇ ಇದ್ದೆ. ಹಾಗೆ ನನ್ನನ್ನೊಂದು ಅವರು ಬೆಳೆಸೋದ್ರಲ್ಲಿ ಅವರ ಜೀವನ ಕಳೆದೋಯ್ತು. ಅವಾಗ ಅವರು ಬೀಡಿ ಕಟ್ಟಬೇಕಾಗಿತ್ತು, ಮತ್ತೆ ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು. ಅದರ ಮಧ್ಯದಲ್ಲಿ ಅವರು ಬೀಡಿ ಕಟ್ಟಬೇಕು. ರಾತ್ರಿಗಳು ಅವರು ಎಷ್ಟು ರಾತ್ರಿಗಳು 12 ಗಂಟೆ 1 ಗಂಟೆ ತನಕ ಎಲ್ಲ ಚಿಮಿನಿ ದೀಪ ಇಟ್ಟುಕೊಂಡು. ನಾನು ITI ಮುಗಿದ ಮೇಲೆ 2003ನೇ ಇಸ್ವಿಯಲ್ಲಿ ನಾನು ಮೊದಲ ಬಾರಿಗೆ ಕರೆಂಟ್ ಇದ್ದ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿ ತನಕ ಇಲ್ಲ ಈ ಚಿಮಿನಿ ದೀಪ ಅಂತ ಹೇಳ್ತೇವೆ, ಅದರ ಬೆಳಕಲ್ಲೇ ನಾವು ಎಲ್ಲ ಕಲ್ತಿದ್ದು. ನಮ್ಮ ಅಮ್ಮನೂ ಹೌದು ಸೂಪ್ ಎದುರಲ್ಲಿ ಅದನ್ನು ಇಟ್ಟುಕೊಂಡು. ಪಾಪ ಅವರು ತುಂಬಾ ಕಷ್ಟಪಡೋರು, ಇವತ್ತಿಗೂ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಸೊ ಅವರು ನಿಜವಾಗಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನೊಂದು ಬಟ್ ಈ ಸಿಂಗಿಂಗ್ ಫೀಲ್ಡ್ ನ ಪ್ರೊಫೆಷನ್ ಆಗಿ ತಗೊಳ್ಳೋ ಬಗ್ಗೆ ಅವರಿಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಅಂದ್ರೆ ಆ ತಲೆಮಾರು ಆಗಿತ್ತು. ಈಗ ನಮ್ಮ ಹಿರಿಯರೆಲ್ಲ
ಎಲ್ಲ ನೋಡಿದ್ರೆ ಅವರಿಗೆ ಜಾಬ್ ಅನ್ನೋದೇ ಒಂದು ಮೇನ್. ಮಗ ಕಲ್ತು ಸಂಬಳ ಕಮ್ಮಿ ಆದ್ರೂ ಪರವಾಗಿಲ್ಲ, ಎಲ್ಲರೂ ನಮ್ಮ ಮಕ್ಕಳು ಒಂದು ಜಾಬ್ ಅಲ್ಲಿ ಇರಬೇಕು, ಜಾಬ್ ಅಂದ ತಕ್ಷಣ ಅವ್ರಿಗೆ ಏನೊಂದು ಸೆಕ್ಯೂರ್ಡ್ ಫೀಲ್. ಬಟ್ ಇದು ಜಾಬ್ ಅಂತ ಅವ್ರು ಅಂದ್ಕೊಳ್ಳೋದಿಲ್ಲ. ಈಗ ಜಾಬಿಗೆ ಹೋಗಿ ನಾವೊಂದು 10,000 ದುಡಿಯೋದಕ್ಕಿಂತ ಇಲ್ಲಿ 1 ಲಕ್ಷ ದುಡಿದ್ರು ಅವ್ರು ಮತ್ತೆ ಎಲ್ಲ ಹೌದು ಮಗ ಅದು ನಿಮ್ಗೆ ಏನಾರು ಒಂದು ಜಾಬ್ ಬೇಕು ಅಂತ ಆ ತರದೊಂದು. ಸೊ ನಮ್ಮ ಅಮ್ಮನೂ ಅದಕ್ಕೆ ಹೊರತಲ್ಲ ಅದನ್ನೇ. ಬಟ್ ಈಗ ನಾನು ಈ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯಿಂದ ಅವರಿಗೆ ತುಂಬಾ ಗೌರವ ಇದೆ, ಹೆಮ್ಮೆ ಇದೆ. ಇವಾಗ ಎಲ್ಲರಲ್ಲೂ ಹೇಳ್ಕೊಳ್ತಾರೆ ನನ್ನ ಮಗ ಒಳ್ಳೆ ಸಿಂಗರು, ಫೇಸ್ಬುಕ್ ಅಲ್ಲೆಲ್ಲ ಇರ್ತಾನೆ, ಅವರೇ ಎಲ್ಲರ ಹತ್ರ ಹೇಳ್ಕೊಳ್ತಾರೆ. ಹೌದು. ಸೊ ಇವತ್ತು ಅರವಿಂದ್ ವಿವೇಕ್ ಫೇಸ್ಬುಕ್ ಚಾನಲ್ ಎಷ್ಟು ಫೇಮಸ್ ಇದೆ ಅಂತ ನಿಮಗೆ ಗೊತ್ತಿರುವಂತದ್ದು. ಸೊ ಅದನ್ನ ನೀವು ಯಾವಾಗ ಶುರು ಮಾಡಿದ್ರಿ? ಫೇಸ್ಬುಕ್ ಲೈವ್ ನಾನು ನೋಡಿ 2001ನೇ ಇಸ್ವಿಯಲ್ಲಿ ITIಗೆ ಸೇರಿದ ನಂತರ ನಾನು ಈ ಮ್ಯೂಸಿಕ್ ಫೀಲ್ಡ್ಗೆ ಪ್ರೊಫೆಷನಲ್ ಆಗಿ ಬಂದೆ. ಒಂದು ರಂಗಭೂಮಿಯಲ್ಲಿ ಪ್ರಶಾಂತ್ ಭಾರದ್ವಾಜ್ ಅಂತ ವೇಣೂರಲ್ಲಿ, ನಾವಾಗ ವೇಣೂರಲ್ಲಿ ವಾಸ ಆಗಿದ್ದು. ನಾನು ಏನೋ ಒಂದು ದಿನ ಅವರದೊಂದು ಮೆಡಿಕಲ್ ಇದೆ, ಈಗಲೂ ಇದೆ, ಸ್ನೇಹ ಮೆಡಿಕಲ್ಸ್ ಅಂತ. ಅಲ್ಲಿ ಹೋದಾಗ ಅವಾಗೆಲ್ಲ ಈ ಎಲೆಕ್ಟ್ರಾನಿಕ್ ಐಟಮ್ಗಳು ಕಮ್ಮಿ, ಕಾಂಗೋಗಳು ಇದೆಲ್ಲ ಇರುವಂಥದ್ದು. ಅವರು ಮೆಡಿಕಲ್ ಅಲ್ಲಿ ಇಟ್ಕೊಂಡು ಯಾವಾಗಲೂ ಇದು ಬಡಿಯೋರು ನನಗೆ ಮೊದಲೇ ಸೆಳೆತ ಅಲ್ಲ, ನಾನು ಸುಮ್ಮನೆ ನೆಪ ಹೇಳ್ಕೊಂಡು ಅವ್ರ ಹತ್ರ ಹೋಗೋದು, ಏನಾದ್ರು ಮೆಡಿಸಿನ್ ತರಬೇಕು ಅಂತ ಅಲ್ಲೋ ಕೂತ್ಕೊಳ್ಳೋದು. ಹಾಗೆ ಅವರ ಜೊತೆಗೆ ನನಗೆ ನಂಟು ಶುರು ಆಯ್ತು. ಅವರು ಅವಾಗ ರಂಗಭೂಮಿ ಈ ನಾಟಕಗಳು ಶಾಲಾ ವಾರ್ಷಿಕೋತ್ಸವ ಎಲ್ಲ ಎಷ್ಟು ಅವಾಗ, ಈಗ 2012ರಿಂದ ಶಾಲಾ ವಾರ್ಷಿಕೋತ್ಸವ ರಾತ್ರಿ ಮಾಡುವಾಗಿಲ್ಲ ಅಂತ ಕ್ಯಾನ್ಸಲ್ ಮಾಡಿದೆ. ಅವರ ಜೊತೆಗೆ ಖಾಲಿ ಗೆಜ್ಜೆ ಹೊಡಿಲಿಕ್ಕೆ ಅವರಲ್ಲಿ ಮಾತಾಡಿ ನಾನು 2 ವರ್ಷ ಹೋಗಿದೆ. ಅಲ್ಲಿಂದ ಶುರುವಾದ ನನ್ನ ಈ ಗೆಜ್ಜೆ ಹೊಡಿಯುವಲ್ಲಿಂದ ಶುರುವಾದ್ದು. 2002ನೇ ಇಸ್ವಿಯಲ್ಲಿ ಅಲ್ಲೊಂದು ಕಲ್ಯಾಣಿ ಪಾದೆ ಅಂತೇಳಿ ಒಂದು ಕೊಡಮಣಿ ತಾಯಿ ದೈವದ ಕ್ಷೇತ್ರ, ಅದು ವೇಣೂರಲ್ಲಿ. ಅಲ್ಲಿ ಒಬ್ರು ಗಾಯಕರು ಕೈ ಕೊಟ್ಟರು, ನಮಗೆ ನಾಟಕದಲ್ಲಿ ಹಾಡಬೇಕಾದ ಒಬ್ಬ ಗಾಯಕರು ಕೈ ಕೊಟ್ಟದ್ರಿಂದಾಗಿ ಆ ನಾಟಕಗಳಿಗೆ ತುಂಬಾ, ಅದಕ್ಕಿಂತ ಮೊದಲನೇ ವರ್ಷ ಎಲ್ಲ ನಾವು ಮ್ಯೂಸಿಕ್ ಮಾಡಿದ್ರೆ ಅದರ ಹಾಡುಗಳೆಲ್ಲ ನನಗೆ ಗೊತ್ತಿತ್ತು. ಬಟ್ ಇವ್ರು ನನ್ನ ಹತ್ರ ಆಡಿಸ್ತಾ ಇರಲಿಲ್ಲ, ಯಾರು ಮಿಸ್ಟೇಕ್ ಆದ್ರೆ ಹೊಸಬ ಅಲ್ವಾ. ಹಾಗೆ ಮೊದಲನೇ ಬಾರಿಗೆ ಆ ಕೊಡಮಣಿ ತಾಯಿ ಕಲ್ಯಾಣಿ ಪಾದೆ ಅಂತ ಹೇಳ್ತಾರೆ, ಆ ಕೊಡಮಣಿ ತಾಯಿ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ 1 ವರ್ಷದ ನಂತರ ನನ್ನ ಕೈಗೆ ಆಕಸ್ಮಿಕವಾಗಿ ಮೈಕ್ ಬಂದಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಚಂದ ನಾನು ಹಾಡಿದ್ದೇನೆ, ಎಷ್ಟಿದಾಗೆಂದ್ರೆ ಅಲ್ಲಿಂದ ನಾನು ಇವತ್ತಿನ ತನಕ ಮೈಕ್ ಕೆಳಗೆ ಇಡ್ಲೇ ಇಲ್ಲ. ಹಾಗೆ 2001ರಲ್ಲಿ ಶುರುವಾದ ನನ್ನ ಮ್ಯೂಸಿಕ್ ಪ್ರೊಫೆಷನಲ್ ಮ್ಯೂಸಿಕ್ ಜರ್ನಿ 2019 ತನಕ ಬಂತು. 2020ರಲ್ಲಿ ಏನಾಯ್ತು, ಕೋವಿಡ್ ಬಂತು, ಎಲ್ರಿಗೂ ಗೊತ್ತಿದೆ. ಅದು ಕೊರೋನಾ ಮೊದಲ ಅಲೆ ಬಂದಾಗ ಏಪ್ರಿಲ್ ಮೇ, ಆ ಒಂದು ಮಾರ್ಚ್ ಏಪ್ರಿಲ್ ಮೇ ಅನ್ನೋದು ನಮ್ಮಂತ ಕಲಾವಿದರಿಗೆ ಸಿಕ್ಕಾಪಟ್ಟೆ ಬ್ಯುಸಿ ಇರುವ ಟೈಮ್ ಅದು. ಸೊ ಆ ಟೈಮಲ್ಲಿ ಕೊರೋನಾ ಬಂದು ಅನೌನ್ಸ್ಮೆಂಟ್ ಆಯ್ತು, 6 ವಾರ ಲಾಕ್ಡೌನ್ ಅಂತ ಆಯ್ತು, ಮನೆ ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಇಲ್ಲ. ನಮಗೆಲ್ಲ ನಾವು ಈ ದಿನ ವಾರಕ್ಕೆ 4 ಆರ್ಕೆಸ್ಟ್ರಾಗಳೆಲ್ಲ ಮಾಡ್ಕೊಂಡು ಓಡಾಡ್ತಿದ್ದವರು, ಒಂದು ರೀತಿಯಲ್ಲಿ ಕಟ್ ಹಾಕಿದ ಫುಲ್ ಎಲ್ಲ ಫೀಲ್ಡ್ ಅವ್ರಿಗೆ ಹಂಗೆ ಆಯ್ತು. ಅಯ್ಯೋ ಏನಪ್ಪ ಮಾಡೋದು. ಈಗ ಪ್ರೋಗ್ರಾಮ್ ಇಲ್ದಿದ್ರೆ ನಾವು ಮೈಕ್ ಮುಟ್ಟುದಿಲ್ಲ, ಪ್ರಾಕ್ಟೀಸು ಮಾಡೋದಿಲ್ಲ. ಒಂದ್ಸಲ ಹೀಗೆ ಕೂತಿರುವಾಗ ಯತೀಶ್ ಕೋಟ್ಯಾನ್ ಅಂತ ಒಬ್ರು, ಅವರದ್ದು ಸೌಂಡ್ ಸಿಸ್ಟಮ್ ಎಲ್ಲ ಇದೆ, ಅವರೊಂದ್ಸಲ ಅವರ ಸೌಂಡ್ ಸಿಸ್ಟಮ್ ಇದ್ದು ಗೋಡನಲ್ಲೇ ಕೂತ್ಕೊಂಡು ಏನಕ್ಕ ನಾನು ಫೇಸ್ಬುಕ್ ಯೂಸೇ ಮಾಡ್ತಿರ್ಲಿಲ್ಲ, ಏನಕ್ಕೆ ಹಿಂಗೆ ಫೇಸ್ಬುಕ್ ಹಿಂಗೆ ಹಾಕೊಂಡು ಓಪನ್ ಮಾಡ್ತೇನೆ, ಇವರು ಕೂತ್ಕೊಂಡು ಹಾಡ್ತಾ ಇದ್ದಾರೆ, ಸುಮ್ಮನೆ ಒಂದು ಸೌಂಡ್ ಎಲ್ಲ ಆನ್ ಮಾಡಿ ಇಟ್ಕೊಂಡು ಅವ್ರ ಪಾಡಿಗೆ ಹಾಡ್ತಾ ಇದ್ದಾರೆ. ಒಂದು 30-50 ಜನ ನೋಡ್ತಾ ಇದ್ದಾರೆ, ಇದೇನಪ್ಪ ಏನ್ ಮಾಡ್ತಾರೆ. ಹಾಗೆ ನಮ್ಗೆ ಸ್ವಲ್ಪ ಆ ಟೈಮಲ್ಲಿ ಹುಚ್ಚಿಡ್ದಿತ್ತಲ್ಲ, 1-2 ವಾರ ಆಗಿತ್ತು. ನೋಡ್ತಾ ಹೋದೆ, ನಮ್ಗೆ ಹತ್ರ ಕೂಡ ಫೇಸ್ಬುಕ್ ಉಂಟು, ನಾವ್ ಯಾಕೆ ಈ ತರ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡುವಾಗ ಯಾಕೆ ಹಾಡಬಾರ್ದು ಅಂತ ಆಯ್ತು. ಹಾಗೆ ಒಂದು ದಿನ ಕೂತ್ಕೊಂಡು ನಾವು ಬಹುಶಃ ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ನಾನು ಮತ್ತೆ ಸೌಜನ್ಯ ಇದ್ರೆ ಯಾರು ಗೊತ್ತಿಲ್ಲ ಅಂತ, ನಾನು ಒಬ್ಬನೇ ಇದ್ದನ ಗೊತ್ತಿಲ್ಲ, ಮೊಬೈಲ್ ಒಂದು ಹಿಂಗೆ ಕೈಯಲ್ಲಿ ಇಟ್ಕೊಂಡು ಫೇಸ್ಬುಕ್ ಲೈವ್ ಆನ್ ಮಾಡಿ ಇಟ್ಕೊಂಡು ಸುಮ್ಮನೆ ಒಂದು ಹಾಡಾಡಿದೆ. ಒಂದು 7-8-9 ಜನ ಬಂದು ತುಂಬಾ ಚೆನ್ನಾಗಿ ಆಡ್ತೀರಿ. ನಾವು ಅದರಲ್ಲಿ ಖುಷಿಯಾದ್ದೇನು ಅಂತ ಹೇಳಿದ್ರೆ, ನಾವು ದುಬೈಯಿಂದ ನೋಡ್ತಾ ಇದ್ದೇವೆ, ನಾನು ಯಾರೋ ತಮಾಷೆ ಮಾಡ್ತಿದ್ದಾರೆ ಅಂತ. ನಾ ಎಲ್ಲಿಯ ಮಂಗಳೂರು, ಎಲ್ಲಿಯ ಬೆಳ್ತಂಗಡಿ, ಎಲ್ಲಿಯ ದುಬೈ. ಇನ್ನೊಬ್ಬ ಬಂದ, ನಾವು ಕತಾರಿಂದ ನೋಡ್ತಿದ್ದೇವೆ. ಆ ನಂತರ ನನಗೆ ಈ ದುಬೈ ಅನ್ನೋದು ಕೇಳಿದ್ದೇನೆ, ಕತಾರ್ ಅನ್ನೋ ದೇಶದ ಹೆಸರುಗಳೇ ಕೇಳಿಲ್ಲ ನಾವು, ನಮ್ದು ಪುಟ್ಟ ಪ್ರಪಂಚ ಅಲ್ಲ. ಅದೇನಾಯ್ತು, ಒಂದು ಇಂಟ್ರೆಸ್ಟ್ ಆಯ್ತು. ಒಂದು 1 ಗಂಟೆ ಕೆಲವು ಸಾಂಗಿಗೆ ಅಲ್ಲಿ ಟ್ರ್ಯಾಕ್ ಒಂದು ಇದಿತ್ತು, ಮೊಬೈಲ್ ಅಲ್ಲಿ ಹಾಕೊಂಡು ಒಂದು ಹಳೇ ಮೈಕ್, ಅದು ಒಂದು 300 ರೂಪಾಯಿ ಮೈಕ್ ಇಟ್ಕೊಂಡು ಸುಮ್ಮನೆ ಹಾಡ್ತಿದ್ದೆ. ಮೊಬೈಲ್ ಇಲ್ಲಿ ಇರ್ತಾ ಇರ್ಲಿಲ್ಲ, ಮೊಬೈಲ್ ಆಡ್ತಿದ್ದೆ, ಸುಮ್ಮನೆ ಹಾಡ್ತಿದ್ದೆ. ಅದೊಂದು ಖುಷಿ ಆಯ್ತಲ್ಲ. ಮತ್ತೆ ಮರುದಿನ ಬಂದು ಮತ್ತೊಂದ್ಸಲ ಕೂತೆ. ಅಷ್ಟೊತ್ತಿಗೆ 9 ಜನ ಇದ್ದದ್ದು ಒಂದು 20 ಜನ ಬಂದ್ರು. 20 ಜನ ನೋಡ್ತಾರೆ. ನನಗೆ 20 ಜನ ನೋಡೋದಕ್ಕಿಂತ ವಿದೇಶದಲ್ಲಿ ಕೂತು ನೋಡ್ತಿದ್ದಾರೆ ಅನ್ನೋದು ಭಯಂಕರ ಥ್ರಿಲ್ ಆಯ್ತು. ಆ ತರ ಶುರು ಆಯ್ತು. ಮತ್ತೆ ಅದಾಗಿ ಇನ್ನೊಂದು ದಿನ ನಾನು ಒಬ್ಬನೇ ಆಡೋದಕ್ಕಿಂತ ಒಂದು ಫೀಮೇಲ್ ಸಿಂಗರ್, ಅವಾಗ ಈ ಪ್ರತೀಕ್ಷೆ ಎಲ್ಲ ಮೈಕ್ ಹಿಡಿಯೋ ಟೈಮ್, ಆಗ ಅವ್ರಿಗೆ ಸಿಂಗಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಮಗಳು ಇದ್ಲು ಅವಾಗ, ಅವ್ರ ಜೊತೆ ಹಾಡುವ ಅಂತ ಆಯ್ತು. ಸೊ ಅವ್ರ ಜೊತೆ ಕೂತವ್ರಿಗೆ ಒಂದು 30-35 ಜನ ಬಂದ್ರು. ಹಾಗೆ ದಿನ ಹೋದಾಗೆ ಸ್ವಲ್ಪ ಜನ ಜಾಸ್ತಿ ಆಗ್ತಾ ಬಂತು. ಮತ್ತೆ ನೋಡುವಾಗ ಹೆಚ್ಚಿನವರೆಲ್ಲ ವಿದೇಶದಿಂದನೇ ನೋಡ್ತಿದ್ರು. ನಂಗೆ ಭಯಂಕರ ಖುಷಿ ಆಯ್ತು. ಆಮೇಲೆ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದ್ರು, ಅರವಿಂದಣ್ಣ ನೀವು
ಸ್ವಲ್ಪ ಸೌಂಡು ಸ್ವಲ್ಪ ಒಬ್ಬ ನನಗೆ ಮೆಸೇಜ್ ಹಾಕಿ ನನ್ನ ಕ್ಲಾಸ್ಮೇಟ್ ಅರೆ ಅವು ಅಂಚೆ ಕೈಟ್ ಪತ್ತ ನೋಡಿಚಿ ಮೊಬೈಲ್ ಅವು ಫುಲ್ ಇಂದ ಅಲ್ಗೊಂದಿಪ್ಪುಂಡು ಓಲ ಹಿಂಗೆ ಫಿಕ್ಸ್ ಮಾಡಿ ಇಡಿ ಅಂತ ಹೇಳಿದ. ಆ ನಂತರ ಇದು ಫಿಕ್ಸ್ ಮಾಡಿ ಹೇಗೆ ಇಡುದು, ಒಂದು ಕಂಬ ಎಲ್ಲ ಇಟ್ಟು ಅದಕ್ಕೆಲ್ಲ ಹೊರಗಿಸಿ ಇಟ್ಟು ಎಲ್ಲ ಮೊಬೈಲ್ ಒಂದು ಫಿಕ್ಸ್ ಮಾಡಿದ್ದು. ಅದರ ನಂತರ ಇನ್ನೊಬ್ರು ಮುಂಬೈನಿಂದ ಒಬ್ರು ಫೋನ್ ಮಾಡಿ ಹೇಳಿದ್ರು, ಒಂದು ಬೇರೆ ಯಾರೋ ಒಂದು ಫೇಸ್ಬುಕ್, ನನಗೆ ಅಷ್ಟೋ ತನಕ ಬೇರೆಯವರು ಫೇಸ್ಬುಕ್ ಲೈವ್ ಮಾಡ್ತಾರೆ ಅನ್ನೋದು ಗೊತ್ತೇ ಇಲ್ಲ. ಇನ್ನೊಬ್ರು ಹಿಂದಿ ಅವರು ಫೇಸ್ಬುಕ್ ಲೈವ್ ಮಾಡೋದು ನಂಗೆ ಕಳಿಸಿಕೊಟ್ಟು, ಇವರದ್ದು ಸೌಂಡ್ ಹೇಗಿದೆ ನೋಡಿ, ಈ ತರ ಸೌಂಡ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ನನಗೆ ಸೌಂಡ್ ಇದ್ದೇ ಹುಚ್ಚು, ಎಂತ ಸೌಂಡ್ ಮಾರೆ, ಒಂದು ಚೂರು ಡಿಸ್ಟರ್ಬೆನ್ಸ್ ಇಲ್ಲ, ಭಾರಿ ನೀಟಾಗಿ ಬರ್ತಾ ಉಂಟು, ಇದು ಹೇಗಪ್ಪ ಅಂತೇಳಿ. ಆಮೇಲೆ ನನಗೆ ರಾತ್ರಿ ನಿದ್ರೇ ಇಲ್ಲ, ನಿದ್ರೆ ಇಲ್ಲ, 2 ಗಂಟೆ 3 ಗಂಟೆ. ಮತ್ತೆ ಮೆಸೆಂಜರ್ಲಿ ಎಲ್ಲ ಮೆಸೇಜ್ ಹಾಕೋದು, ಇಲ್ಲಿ ಫಾರಿನ್ ಅಲ್ಲಿ ಇರುವ. ಈಗ ಇಲ್ಲಿ ರಾತ್ರಿ 9 ಗಂಟೆ ಆಗುವಾಗ ಅಲ್ಲಿ ಸಂಜೆ 5 ಗಂಟೆ ಆಗಿರ್ತದೆ. ಅದರಿಂದ ಇಲ್ಲಿ ರಾತ್ರಿ 2 ಗಂಟೆಗೂ ನಾನು ಎದ್ದು ಕೂತ್ಕೊಳ್ಳೋದು. ಯಾಕೆ, ಅವ್ರದ್ದು ಮೆಸೇಜ್ ಬರ್ತದೆ, ಅವರು ಮಲಗೋ ಮೊದಲು. ಇಸ್ರೇಲ್ ಅಲ್ಲಿ ಎಲ್ಲ ಕೂತ್ಕೊಂಡು ಅಮೆರಿಕದಿಂದ ಎಲ್ಲ ಮೆಸೇಜ್ ಬರೋದು, ಭಯಂಕರ ಖುಷಿ ಆಯ್ತು. ಆ ತರ ಮತ್ತೆ ಈ ಸೌಂಡಿನ ಹಿಂದೆ ಬಿದ್ದೆ. ಅದರಿಂದ ಅಲ್ಲಿಂದ ಇಲ್ಲಿಂದ ದುಡ್ಡು ತಂದು ಒಂದು ಚಿಕ್ಕ ಲೀಡ್, ಆಕ್ಚುಲಿ 600 ರೂಪಾಯಿಯ ಲೀಡ್, ಆ ಲೀಡನ್ನ ನಾನು ಸಂಶೋಧನೆ ಮಾಡ್ಬೇಕಾದ್ರೆ ಅದರಿಂದ ಒಂದು 10,000 ಕಳ್ಕೊಂಡಿದ್ದೇನೆ. ಬೇರೆ ಬೇರೆ ಲೀಡ್ ತರೋದು, ಅಲ್ಲಿ ಹೋಗುದು ಸೋಲ್ಡ್ರಿಂಗ್ ಮಾಡ್ಕೊಂಡ್ ಬರೋದು, ಇಲ್ಲಿ ಹೋಗಿ ಸೋಲ್ಡ್ರಿಂಗ್ ಮಾಡ್ಕೊಂಡ್ ಬರೋದು. ಆ ನಂತರ ಸೌಂಡ್ ಕ್ಲಾರಿಟಿ ಮಾಡಿದೆ. ಆಮೇಲೆ ಮನೆಯಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು, ಆಗ ಬ್ಲರ್ ಆಗೋದು ಇತ್ತು. ನೀವು ಆರಂಭ ಮಾಡುವಾಗ ಎಲ್ಲಿದ್ರಿ ಅಂದ್ರೆ? ಅದೇ ಮನೆ ಅಲ್ಲಲ್ಲ, ಮಂಗಳೂರು. ನಾನು 2018ನೇ ಇಸ್ವಿಗೆ ಮಂಗಳೂರಿಗೆ ಹೋಗಿದ್ದೇನೆ. ಇವತ್ತಿಗೆ 5 ವರ್ಷ ಆಯ್ತು. ಅಲ್ಲೇ ಈಗ ದೊಡ್ಡ ಒಂದು ಇಡೀ ಫ್ಲೋರ್ ನಾನೇ ತಗೊಂಡಿದ್ದೇನೆ. ಒಂದು ಕಡೆ ನಾವು ವಾಸ ಮಾಡ್ತಿದ್ದೇವೆ, ಒಂದು ಕಡೆ ಒಂದು ಸ್ಟುಡಿಯೋ ಅಂತಾನೆ. ಇದನ್ನ ನಾನು ಪ್ರೊಫೆಷನ್ ಆಗಿ ತಕೊಂಡ ಮೇಲೆ ಮೊದಲೊಂದು ಈ ತರ ಒಂದು ಚಿಕ್ಕ ಕುರ್ಚಿ, ಒಂದು ಟೇಬಲ್ ಇಟ್ಕೊಂಡು ಒಂದು ಮೊಬೈಲ್ ಇಂದ ಶುರು ಮಾಡಿ, ಆನಂತರ ಇದನ್ನ ಪ್ರೊಫೆಷನ್ ಆಗಿ ತಗೊಂಡ ಮೇಲೆ ನಾನು ಅದಕ್ಕಿಂತನೇ ಸಪರೇಟ್ ಆಗಿ ಒಂದು ಪ್ರೊಫೆಷನಲ್ ಆಗಿರೋ ವ್ಯವಸ್ಥೆಯನ್ನ ಈಗ ಮಾಡಿದೆ. ಅಲ್ಲಿಂದ ಮುಂದುವರಿತಾ ಬಂತು. ಹತ್ರ ಒಂದು 600 ಎಪಿಸೋಡ್ಗಳು, ಅಂದ್ರೆ ಒಂದು 600 ಫೇಸ್ಬುಕ್ ಲೈವ್ ಮಾಡಿದ್ದೇನೆ. ಒಂದು ಫೇಸ್ಬುಕ್ ಲೈವ್ ಅಂದ್ರೆ ಒಂದು 3 ಗಂಟೆ ಕಾರ್ಯಕ್ರಮ ಮಾಡ್ತಾ ಬಂದಿದೆ. ಕೊರೋನಾ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾವನ್ನ ಒಂದು ಪಾಸಿಟಿವ್ ಆಗಿ ತಗೊಂಡಂತ ಒಂದು ಸಾಧಕ. ನಂತರದಲ್ಲಿ ಕೊರೋನಾ ಟೈಮ್ ಅಲ್ಲಿ ನೀವು ಬೆಂಗಳೂರಿಗೆ ಹೋಗಿ ಕೊರೋನಾ ವಾರಿಯರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ರೆ ಕೇಳ್ಪಡ್ತೀವಿ. ಅದ್ರ ಬಗ್ಗೆ ಹೇಳಿ ಸರ್. ಸೊ ಅದು ಏನಾಯ್ತು ಅಂತ ಹೇಳಿದ್ರೆ, ಸೆಕೆಂಡ್ ಅಲೆ ಅದು. 2ನೇ ಅಲೆಯಲ್ಲಿ ಈಗ 1ನೇ ಅಲೆ ಬಂತು, ಲಾಕ್ಡೌನ್ ಆಯ್ತು, ಹಂತವಾಗಿ ಲಾಕ್ಡೌನ್ ರಿಲೀಸ್ ಮಾಡ್ತಾ ಹೋದ್ರು. ಆದ್ರೆ 1ನೇ ಅಲೆಗಿಂತ ಜಾಸ್ತಿ ಪ್ರಾಣಹಾನಿ ಆದದ್ದು, ಜನರಿಗೆ ಮೆಡಿಕಲ್ ಫೆಸಿಲಿಟಿ ಸಿಗದೆ ಬೀದಿಯಲ್ಲಿ ಜನ ಸತ್ತಿದ್ದು ಅಂತ ಹೇಳಿದ್ರೆ ಅದು 2ನೇ ಅಲೆ. 2ನೇ ಅಲೆ ಡೈರೆಕ್ಟ್ ಆಗಿ ನಮ್ಮ ಲಂಗ್ಸ್ಗೆ ಹಿಡ್ಕೊಳಕ್ಕೆ, ಅಂದ್ರೆ ಉಸಿರಾಟದ ಸಮಸ್ಯೆಗಳು, ಆಕ್ಸಿಜನ್ ಇಲ್ಲ ಅಂತೇಳಿ. ಅವಾಗ ನಾನೊಂದ್ಸಲ ಹಂಗೆ, ಆಮೇಲೆ ಈ ಸೋಷಿಯಲ್ ಮೀಡಿಯಾದ ಹುಚ್ಚು ಶುರು ಆಯ್ತಲ್ಲ, ಯಾವಾಗ್ಲೂ ಫೇಸ್ಬುಕ್ ಅಲ್ಲೇ ಇರ್ತಾ ಇತ್ತು. ಅವಾಗ ಫೇಸ್ಬುಕ್ ಅಲ್ಲಿ ಈಗ ನೋಡುವಾಗ ಒಬ್ರು ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅನ್ನೋರೊಬ್ರು, ಅವರದೊಂದು ಕಾರ್ ಇತ್ತು, ಲೋಗನ್, ಮಹೇಂದ್ರ ಲೋಗನ್ ಕಾರ್, ಅವರದ್ದು ವೈಯಕ್ತಿಕ ಕಾರ್, ವೈಟ್ ಬೋರ್ಡ್. ಅವರು ಡಾಕ್ಟರ್, ಅವರು ಆ ಲೋಗನ್ ಕಾರಲ್ಲೇನೆ ಒಂದು ICU ಯೂನಿಟ್, ಒಂದು ಇದೆಲ್ಲ ಇಟ್ಕೊಂಡು ಅವರು ಮನೆಗೆ ಹಿಂಗೆ ಹೋಗುದು, ಬೀದಿಗೆ ಹೋಗುದು, ಜನಸೇವೆ ಹೋಗಿ ಅಲ್ಲಿ ಬಿದ್ದವ್ರನ್ನೆಲ್ಲ ಎತ್ತುದು, ಅವರಿಗೆ ಇಮಿಡಿಯೇಟ್ ಅದಕ್ಕೊಂದು ವ್ಯವಸ್ಥೆ ಮಾಡಿ ಕೊಡುದು. ಆಕ್ಸಿಜನ್ ಇಲ್ಲ, ವಿಲವಿಲ ಒದ್ದಾಡುತ್ತೆ, ಟಪ್ ಅವನಿಗೆ ಒಂದು ಆಕ್ಸಿಜನ್ ಕೊಟ್ಟು ಅವ ಆಸ್ಪತ್ರೆ ಸೇರೋವರೆಗೂ ಅವನನ್ನೊಂದು ಬದುಕಿಸುವ ವ್ಯವಸ್ಥೆ. ಇವರದ್ದು ಆಸ್ಪತ್ರೆ ಅಲ್ಲ, ಆದ್ರೆ ಪ್ರಾಣವನ್ನ ಹಿಡಿದಿಡುವ ಒಂದು ವ್ಯವಸ್ಥೆನ ಅವರು ಮಾಡ್ತಾ ಇದ್ರು. ಇದನ್ನು ನೋಡಿ ಮತ್ತೆ ಅವರು ಹೇಳ್ತಾ ಇದ್ರು, ನನಗೆ ಇದಕ್ಕೆ ಅಪಾರವಾದ ಸಹಾಯ ಬೇಕಾಗಿದೆ, ನಿಮ್ಮದು ಅಂದ್ರೆ ಆರ್ಥಿಕವಾದ ಸಹಾಯ ಬೇಕಾಗಿದೆ, ಮತ್ತೆ ವಾಲಂಟಿಯರ್ಸ್ ಬೇಕು, ಇದಕ್ಕೆ ನನ್ನ ಜೊತೆ ಸ್ವಲ್ಪ ಜನ ಬೇಕು, ಯಾಕಂದ್ರೆ ಬೀದಿಯಲ್ಲಿ ಜನ ಸಾಯ್ತಾರೆ, ನಾನು ಒಬ್ಬನೇ ಓಡಾಡ್ತೇನೆ, ಯಾರಾದ್ರೂ ಬರುವವರಿದ್ರೆ ಬನ್ನಿ ಅಂತ ಹೇಳಿ. ನನಗೆ ಆಯ್ತು, ಒಂದು ಪ್ರಾಣಕ್ಕಿಂತ ದೊಡ್ಡದು ಏನೂ ಇಲ್ಲ. ಮನುಷ್ಯ ಒಂದು ಉಸಿರಾಟದ ಸಮಸ್ಯೆಯಿಂದ ಸಾಯುದು ಅಂತೇಳಿ ಈಗ ನೋಡುವಾಗ ನಮ್ಗೆ ಗೊತ್ತಾಗುದಿಲ್ಲ. ನಮ್ಮ ಮೂಗನ್ನು ನಾವು ಒಂದ್ 2 ನಿಮಿಷ ಈಗ ಒತ್ತಿ ಹಿಡ್ಕೊಂಡು ನೋಡಿ ಅಂತೆ, ಉಸಿರಾಡ್ಲಿಕ್ಕೆ ಆಗದಿರುವಾಗ ಆ ನೋವು ಏನಾಗುತ್ತೆ ಅಂತ ಅದನ್ನ ಅನುಭವಿಸಿನ ಪಾಪ. ಮಕ್ಕಳಿಗೆ ಜಾಸ್ತಿ, ಆಮೇಲೆ ವಯೋವೃದ್ಧರು, ಅವರಿಗೆಲ್ಲ ತುಂಬಾ ಆತರ ಪ್ರಾಬ್ಲಮ್ ಆಗ್ತಿತ್ತು. ಮೊದಲ ಅಲೆಯಲ್ಲಿ ಎಲ್ಲೋ ಒಬ್ಬ ನಿನ್ಗೆ ಜ್ವರ ಇದೆ ಅಂತ ಹೇಳಿದ್ರೆ ಯಾರೋ ಉಗ್ರನ ಹಿಡ್ಕೊಂಡು ಹೋದಾಗ ಹಿಡ್ಕೊಂಡು ಹೋಗ್ತಿದ್ರು. ಆ ಟೈಮಲ್ಲಿ ಅದು ಇಡೀ ಸುದ್ದಿ ಆಗೋದು, ಪೊಲೀಸ್ ವ್ಯಾನ್ ಏನು, ಇದು ಆಂಬುಲೆನ್ಸ್ ಏನು, ಆಸ್ಪತ್ರೆಯಿಂದ 25 ಜನ ಬರುವುದೇನು, ಭಯಂಕರ. ಮತ್ತೆ ಅವನ ಮನೆಯ 1 ಕಿಲೋಮೀಟರ್ ಆಚೆ ಇದು ಬ್ಯಾರಿಕೇಡ್, ನಿಷೇಧಿತ ಪ್ರದೇಶ. 2ನೇ ಅಲೆಯಲ್ಲಿ ನಾವು ಕೆಮ್ಮಿ ಅಯ್ಯೋ ಒಂದು ಆಸ್ಪತ್ರೆ ಸೇರಿಸಿ ಅಂದ್ರೂ ಮೂಸಿ ನೋಡೋರಿಲ್ಲ, ಆತರ. ಅಂದ್ರೆ ಆಸ್ಪತ್ರೆ ಎಲ್ಲ ತುಂಬ. ಆಗ ನನ್ಗಾಯ್ತು, ನಮ್ಮಿಂದ ಏನಾದ್ರು ಮಾಡ್ಲಿಕ್ಕೆ ಆಗ್ತದ ನೋಡುವ ಅಂತ ನಾನೊಂದು ಫೇಸ್ಬುಕ್ ಲೈವ್ ಮಾಡಿದೆ. ಅವರ ವಿಡಿಯೋಸ್ ಎಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಸುನಿಲ್ ಕುಮಾರ್ ಹೆಬ್ಬಿ ಅಂತ, ಇವತ್ತಿಗೂ ಬಹಳ ಆತ್ಮೀಯರವರು. ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ನಂಬರ್ ಎಲ್ಲ ತಕೊಂಡು, ಸರ್ ಹೀಗೀಗೆ ಖಂಡಿತ ಬನ್ನಿ ಅರವಿಂದ್ ಅವರೇ, ನಾವು ಬರ್ಬೋದಾ, ನಾವೇನಾದ್ರು ಒಂದು ಸಹಾಯ ಮಾಡುವ ಅಂತಿದ್ದೇನೆ. ನಮ್ಮ ಹತ್ರ ಆರ್ಥಿಕವಾಗಿ ಏನು ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ಬಟ್ ನಿಮ್ಮ ಜೊತೆಗೆ ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ನನಗೆ ಆಸೆ ಇದೆ. ಬೆಂಗಳೂರು ಫುಲ್ ಸೀಲ್ ಡೌನ್ ಆಗ ಒಬ್ಬ ಮನುಷ್ಯ ಹೊರಗೆ ಬರ್ಲಿಕ್ಕಿಲ್ಲ.
ಅವರು ಬಹಳ ಖುಷಿಯಿಂದ ಒಪ್ಕೊಂಡ್ರು. ಅವ್ರದ್ದು ಕೆಲವು ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡೆ ಫೇಸ್ಬುಕ್. ಪರ್ಮಿಷನ್ಸ್ ಎಲ್ಲ ಇತ್ತಾ ಅಂದ್ರೆ ಇರುವಾಗ? ಇದು ಅವರು ಡಾಕ್ಟ್ರೇ, ಅವರು ಡಾಕ್ಟರ್ಸ್ಗೆ ಪರ್ಮಿಷನ್ ಇತ್ತು. ಮತ್ತೆ ಅವ್ರದ್ದೊಂದು ಟ್ರಸ್ಟ್ ಇದೆ, ಅದು ಈಗ ನನ್ಗೆ ಅದ್ರ ಹೆಸರು ಗೊತ್ತಿಲ್ಲ, ಈ ತರ ಮೆಡಿಕಲ್ ಟ್ರಸ್ಟ್ ಇದೆ. ಆ ಟ್ರಸ್ಟ್ ಮೂಲಕ ಅವರು ಮಾಡ್ತಿದ್ರು. ಇಡೀ ಬೆಂಗಳೂರಿನ ಬೀದಿ ಬೀದಿ ಸುತ್ತೋದು. ಮತ್ತೆ ಅವರಿಗೆ ರಾಷ್ಟ್ರಪತಿ ಅವಾರ್ಡ್ ಎಲ್ಲ ಸಿಕ್ಕಿದವರು ಇದಕ್ಕಿಂತ ಮೊದಲೇ. ಅವ್ರದ್ದು ಮೊಬೈಲ್ ಡಾಕ್ಟರ್ ಅಂತಾನೆ ಅವ್ರಿಗೆ ಹೆಸರು, ಸುನಿಲ್ ಕುಮಾರ್ ಹೆಬ್ಬಿ ಅಂತ. ಆಮೇಲೆ ನಾನು ಏನ್ ಮಾಡಿದೆ, ಅವ್ರದ್ದು ವಿಡಿಯೋಸ್ ಎಲ್ಲ ಸ್ವಲ್ಪ ಡೌನ್ಲೋಡ್ ಮಾಡಿ, ನಮ್ಗೆ ಹೋಗಿ ಬರ್ಲಿಕ್ಕೆ ಖರ್ಚು ಬೇಕಲ್ಲ, ನಮಗೆ ಏನೂ ಇಲ್ಲ, ದುಡಿಲಿಕ್ಕಿಲ್ಲ, ಮನೆಯಲ್ಲಿ ತಿನ್ಲಿಕ್ಕಿಲ್ಲ, ಆ ತರ ಪರಿಸ್ಥಿತಿ ಇತ್ತು. ಒಂದು ಲೈವ್ ಮಾಡಿದೆ. ಲೈವ್ ಮಾಡಿ ನಂದೊಂದು ಅಕೌಂಟ್ ನಂಬರ್ ಕೊಟ್ಟು ಜನರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಒಂದು 10 ರೂಪಾಯಿ ನಮಗೆ ಸಹಾಯ ಮಾಡಿ, ಈ ತರ ಆಗಿದೆ ಅಂತೇಳಿ. ಅವತ್ತು ನನಗೆ 10 ರೂಪಾಯಿ ಸಹಾಯ ಮಾಡಿದವರು ನನಗೊಂದು 80,000 ರೂಪಾಯಿ ಒಂದು 3-4 ದಿವಸದಲ್ಲಿ ನನಗೆ ಬಂತು, ಕಲೆಕ್ಷನ್ಸ್ ಬಂತು. ನಾನು ಲೈವ್ ಮುಗಿಸುವಾಗಲೇ ನನಗೊಂದು 10,000 ಬಂತು. ನಾನು ಇಮಿಡಿಯೇಟ್ ಅವರ ಅಲ್ಲಿಂದ ನಮ್ಗೊಂದು ID ಕಾರ್ಡ್ ಕಳಿಸಿಕೊಟ್ಟೆ, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಎಲ್ಲ ಪರ್ಮಿಷನ್ ಇಲ್ಲ, ಎಂಟ್ರಿಯೇ ಇಲ್ಲ, ಹೈವೇ ಎಲ್ಲ ಬ್ಲಾಕ್. ಆಮೇಲೆ ನಾನು ACP ಸರ್ ಇದ್ದಾರೆ, ಮಹೇಶ್ ಕುಮಾರ್ ಸರ್, ಮಂಗಳೂರು, ಬಹಳ ಆತ್ಮೀಯರು ನಮಗೆ ಇವತ್ತಿಗೂ. ಅವ್ರ ಹತ್ರ ಹೇಳಿ, ಸರ್ ಈ ತರ ಹೋಗಿ ಅರವಿಂದ್, ಹೋಗಿ ನಿಮ್ಗೆ ಅದು ಏನು ಹೆಲ್ಪ್ ಬೇಕು ನಾವು ಮಾಡಿಕೊಡ್ತೇವೆ, ಏನೇ ಸಮಸ್ಯೆ ಆದ್ರೂ ನನಗೆ ಫೋನ್ ಮಾಡಿ ಅಂದ್ರು. ಇವರೊಂದು ID ಕಾರ್ಡ್ ಕಳಿಸ್ಕೊಟ್ರು ನನಗೂ ಪ್ರತೀಕ್ಷೆನಿಗೂ. ನಾವು ಇಮಿಡಿಯೇಟ್ ಮರುದಿನ ಹೊರಟೋದ್ವಿ. ಬಟ್ ನಮಗೆ ಬೆಂಗಳೂರು ಎಂಟ್ರಿ ಆಗ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಯ್ತು, ಬಿಡುದೇ ಇಲ್ಲ ಅಂದ್ರು. ಮತ್ತೆ ಮಹೇಶ್ ಸರ್ ಇಲ್ಲಿಂದ ಫೋನ್ ಮಾಡಿ, ಅವ್ರು ನಮ್ಮ ದೇವರು ಇದು ಬಿಡಿ ಅಂತ ಹೇಳಿದ್ರು. ಮತ್ತೆ ಒಳಗೋದ್ಮೇಲೆ ನಮ್ಗೆ ಏನು ಸಮಸ್ಯೆ ಆಗ್ಲಿಲ್ಲ. ಹಾಗೆ ಒಂದು 3 ದಿವಸ ಅವ್ರ ಜೊತೆಗಿದ್ದು ಒಂದು ಅವರು ಏನು ಕೆಲಸ ಮಾಡ್ತಾರನ್ನೆಲ್ಲ ನೋಡಿ, ನಿಜಾನ ಇದು, ದುಡ್ಡು ಮಾಡೋಕೆ ಕೆಲವರು ಮಾಡ್ತಾರೆ, ಬಟ್ ಅದು ತುಂಬಾ ಅವ್ರದ್ದು ಜೆನ್ವಿನ್ ಆಗಿತ್ತು. ಅವರ ಸೇವೆನ ನಾವು ಮೆಚ್ಚಬೇಕು. ನಾವು ಕೂಡ ನಮ್ದು ಅವತ್ತಿದೆಲ್ಲ ಫೋಟೋಸ್ ಇದೆ, ಫುಲ್ಲು ಕೊರೋನಾ ವಾರಿಯರ್ ಡ್ರೆಸ್ ಎಲ್ಲ ಹಾಕೊಂಡು, ಕಣ್ಣು ಕೂಡ ಹೊರ ಕಾಣಿದ್ರು, ಮೂಗಿದೆರಡು ಹೊಳ್ಳೆ ಮಾತ್ರ ಓಪನ್, ಆ ಥರದ್ದೆಲ್ಲ ಹಾಕೊಂಡು ಕೊರೋನಾದಿಂದ ಈಗ ಸಾಯುವವರ ಮನೆ ಕೂಡ ನಾವು ಹೋಗಿ ಅವರಿಗೆಲ್ಲ ಡಾಕ್ಟರ್ ಜೊತೆಗೆ ಸಹಾಯ ಮಾಡೋದೆಲ್ಲ ಮಾಡ್ತಿದ್ರು. ನಮ್ಮ ಜೊತೆ ಇನ್ನೊಂದು 2 ಅಲ್ಲಿಯವರೇ ಬಂದಿದ್ರು. ಸೊ ಅವಾಗ ಅದೆಲ್ಲ ನೋಡಿ ಆದ್ಮೇಲೆ ನಾನು 2 ದಿನ ಅಲ್ಲಿಂದ ಲೈವ್ ಕೊಟ್ಟಿದ್ದೇನೆ. ಯಾರು ನಮ್ಗೊಂದು 10 ರೂಪಾಯಿ ಕೊಟ್ಟರು ಅವರಿಗೆ ಅದಕ್ಕೊಂದು ನಂಬಿಕೆ ಬೇಕು, ಈ 10 ರೂಪಾಯಿ ಕರೆಕ್ಟ್ ಆಗಿ ಸೇರ್ತಾ ಇದೆ ಅಂತ ಹೇಳಿ. ಆಮೇಲೆ ಅವರಿಗೆ ಒಂದು 50,000 ರೂಪಾಯಿಯನ್ನ ನಾವು ಅಲ್ಲಿ ಸ್ಥಳದಲ್ಲೇನೆ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದೆ. ಸೊ ಆ 50,000 ರೂಪಾಯಿ ನಮ್ಮದು ಒಂದಿದೆ. ಇವತ್ತು ಅವರೊಂದು 10 ಬೆಡ್ ಇದ್ದು ಒಂದು ಆಸ್ಪತ್ರೆ ಮಾಡಿದ್ದಾರೆ ಎಲ್ಲಿ ಯಲಹಂಕದಲ್ಲಿ. ಸೊ ನಮಗೆ ಖುಷಿ ಆಗ್ತದೆ, ನಮ್ಮ ವ್ಯೂವರ್ಸ್ ಇದ್ದು ಕೂಡ ಒಂದು 50,000 ರೂಪಾಯಿ ಅದರಲ್ಲಿ ಇದೆ ಅಂತೇಳಿ ಇವತ್ತಿಗೂ ಬಹಳ ಆತ್ಮೀಯರಾಗಿದ್ದಾರೆ. ಸೊ ಆ ಥರ ಒಂದು 2-3 ದಿವಸ ಅಲ್ಲಿ ಇದ್ದುಕೊಂಡು ಎಲ್ಲ ನೋಡಿ ಇದೆಲ್ಲ ಮಾಡಿ ನಾವು ಬಂದಿದ್ದು ಆ ಟೈಮಲ್ಲಿ. ಓಕೆ, ಇವಾಗ ನಿಮ್ಮ ಒಂದು ಸಾಧನೆ ಹಾದಿ ಮುಂದುವರಿತಾ ಹೋಗ್ತಾ ಇರುವಾಗೆ ನಿಮ್ಮ ಒಂದು ಚಾನಲ್ ಅನ್ನು ಹ್ಯಾಕ್ ಮಾಡ್ತಾರೆ. ಹೌದು. ಸೊ ಒಬ್ಬ ಸಾಧಕ ಮುಂದುವರಿತಾ ಇದ್ದಾನೆ ಅಂತ ಹೇಳುವಾಗ ಕಾಲೆಯವರು ತುಂಬಾ ಜನ ಸಿಗ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹ್ಯಾಕ್ ಆಗಿದ್ದು ನನ್ನ ಫೇಸ್ಬುಕ್ ಪೇಜು ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಅಂದರೆ, ನಾವೊಂದು ಬಂದು ಲೈವಿಗೆ ಕೂತ ತಕ್ಷಣ 2,000, 3,000, 5,000, 6,000 ಹೀಗೆ ಜನ ಬರ್ತಾ ಇದ್ರು. ಆಮೇಲೆ ಒಂದು 2 ವರ್ಷಗಳಿಂದ ಜನ ಕಮ್ಮಿ ಆಗ್ತು. ನಾವು ಅದನ್ನ ಪ್ರೊಫೆಷನ್ ಆಗಿ ತಗೊಂಡ್ಬಿಟ್ಟಿದ್ದೇವಲ್ಲ, ಏನಪ್ಪಾ ಈ ತರ ಸಮಸ್ಯೆ ಆಗ್ತಿದೆ. ನನಗೆ ಈ ಫೇಸ್ಬುಕ್ ಇದು ಟೆಕ್ನಿಕಲ್ ಐಡಿಯಾಸ್ ಅಂತ ಅಷ್ಟೊಂದಿಲ್ಲ. ಏನು ಲೈವ್ ಆನ್ ಮಾಡ್ತೇವೆ ಮತ್ತೆ ಅದರ ಸೆಟ್ಟಿಂಗ್ಗಳು ಅದೆಲ್ಲ ನನಗೆ ಗೊತ್ತಾಗೋದಿಲ್ಲ. ಈಗ ಒಂದು ಸ್ವಲ್ಪ ಕಲ್ತಿದ್ದೇನೆ ಅಷ್ಟೇ. ಸೊ ಅವಾಗ ನಮ್ಗೆ ಗೊತ್ತಿರಲಿಲ್ಲ. ದಿನ ಹೋದಾಗೆ ಜನ ಕಮ್ಮಿ, ಯಾರಿಗೂ ನೋಟಿಫಿಕೇಶನ್ ಹೋಗೋದಿಲ್ಲ. ಒಂದು 5 ಲಕ್ಷ 3 ಲಕ್ಷ, ಅವಾಗ 3 ಲಕ್ಷ ಫಾಲೋವರ್ಸ್ ಇದ್ರು, ನೋಟಿಫಿಕೇಶನ್ ಹೋಗ್ತಾ ಇಲ್ಲ ಯಾರಿಗೂ ಕೂಡ. ಈ ತರ ಆಗಿ ಒಂದು 5,000 4,500 ಎಲ್ಲ ಪರ್ಮನೆಂಟ್ ಜನ ನನ್ನ ಲೈವಿಗೆ ಬರ್ತಾ ಇದ್ರು. ಆಮೇಲೆ ಲೈವ್ ಒಂದು 3 ಗಂಟೆ ಲೈವ್ ಮಾಡಿ ಮುಗಿಸುವಾಗನೇ 1.5-2 ಲಕ್ಷ ವ್ಯೂಸ್ ಆಗ್ತಿತ್ತು. ನಮಗೆ ಮಿಲಿಯನ್ ವ್ಯೂಸ್ ಹೋಗ್ತಾ ಇತ್ತು. ಸೊ ಸಡನ್ ಆಗಿ ವ್ಯೂವರ್ಸ್ ಕಮ್ಮಿ ಆಗ್ತಾ ಬಂದು ಇತ್ತೀಚೆಗೆ ಒಂದು 2 ವರ್ಷದಿಂದ ಈ ಸಮಸ್ಯೆ ಆಗಿ ಕಮ್ಮಿ ಆಗಿ ಇತ್ತೀಚೆಗೆ 7 ಲಕ್ಷ ಫಾಲೋವರ್ಸ್ ಆಗಿದ್ದಾರೆ. 70 ಜನನು ಲೈವ್ ನೋಡ್ತಾ ಇಲ್ಲ. ನಾವು ಲೈವ್ ಮಾಡುವಾಗ 70 ಜನ ಕೂಡ ಲೈವ್ ಟೈಮಲ್ಲಿ ಇರೋದಿಲ್ಲ. ಇಡೀ ತಲೆ ಹಾಳಾಗೋಯ್ತು. ನಾನು ತುಂಬಾ ಇನ್ನು ಯಾರಾದ್ರೂ ಏನಾದ್ರು ಸ್ಟ್ರೈಕ್ ಹಾಕಿರ್ಬೋದಾ ಅಥವಾ ರಿಪೋರ್ಟ್ ಮಾಡಿರ್ಬೋದಾ ಅದೆಲ್ಲ ನೋಡಿದೆ, ಇಲ್ಲ ಏನಿಲ್ಲ. ಆಮೇಲೆ ಬಹುಶಃ ಈಗ ಒಂದು 100 ಪೇಜ್ಗಳಿದ್ದಾವೆ ಫೇಸ್ಬುಕ್ ಪೇಜ್ ಬೇರೆ ಕಡೆ, ಅದರಿಂದ ಜನ ನೋಡ್ತಾ ಇಲ್ವೇನೋ ಅಂತ ಅಂದ್ಕೊಂಡು ನಮ್ಗೆ ನಾವೇ ಸಮಾಧಾನ ಪಟ್ಕೊಂಡೆವು. ಇದು ಆವಾಗ ಕೊರೋನಾ ಇತ್ತು, ಜನ ಜಾಸ್ತಿ ಇದ್ರು, ಇವಾಗ ಎಲ್ಲ ಸೆಟ್ ಆಗಿ ಕೆಲ್ಸಕ್ಕೆ ಹೋಗ್ತಾರೆ, ಈ ತರ ಎಲ್ಲ. ಬಟ್ ಇತ್ತೀಚೆಗೆ ನನಗೆ ಜೂನ್ ತಿಂಗಳಲ್ಲಿ, ಇದೇ ವರ್ಷದ ಜೂನ್ ತಿಂಗಳಲ್ಲಿ ನನಗೆ ಫೇಸ್ಬುಕ್ ಇಂದ ಒಂದು ಮೆಸೇಜ್ ಬಂತು. ನಿಮ್ಮ ಪೇಜಲ್ಲಿ ಅನ್ಯೂಸುವಲ್ ಆಕ್ಟಿವಿಟೀಸ್ ಆಗ್ತಾ ಇದೆ, ವಿ ಥಿಂಕ್ ಯಾರೋ ಇದನ್ನ ಅನ್ವಾಂಟೆಡ್ ವ್ಯಕ್ತಿಗಳು ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಈ ಪೇಜ್ ನೀವೇ ಕಂಟ್ರೋಲ್ ಮಾಡ್ತಿದ್ದೀರಿ ಅನ್ನೋದಕ್ಕೆ ನಮಗೆ ವೆರಿಫೈ ಮಾಡಿ ಅಂತ ಹೇಳಿ ನಾನು ಇಮಿಡಿಯೇಟ್ ನಂದು ಆಧಾರ್ ಕಾರ್ಡ್ ಇದೆಲ್ಲ ಯಾವ್ದಾರು ಒಂದು ಕೊಟ್ರೆ ಸಾಕು, ಅವ್ರು ನಮ್ಮ ಹೆಸರು ಕೊಡುವಾಗ ಅದು ತಗೊಳ್ತಾನೆ ಇಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ರು ಇದ್ರು, ವಿಜಯ್ ಪ್ರದೀಪ್ ಪುತ್ರನ್ ಅಂತ, ಅವರು ಕೂಡ ವಿಜಯ್ ಆಗಿದ್ರು. ಅವರಿಗೆ ಸ್ವಲ್ಪ ಇದರಲ್ಲೆಲ್ಲ ಟೆಕ್ನಿಕಲ್ ನಾಲೆಜ್, ನಾನು ಅವರಿಗೆ ಪಾಸ್ವರ್ಡ್ ID ಕೊಟ್ಟೆ. ಮೊದಲಿಂದನೂ ನನ್ನ ಪೇಜಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅವರೇ ಸರಿ ಮಾಡಿ ಕೊಡೋರು. ಅವರಿಗೆ ಕೊಟ್ಟೆ, ಪ್ರದೀಪ್ ಅಣ್ಣ ನೋಡಿ ಇದು ಏನಾಗಿದೆ ಸ್ವಲ್ಪ ನೋಡಿ ಅಂತ ಹೇಳಿದ್ರು. ನೋಡುವಾಗ ಅದು ಯಾವಾಗ ಜುಲೈನಲ್ಲಿ ನೋಡುವಾಗ ನನ್ನ ಇದು ಫೇಸ್ಬುಕ್ USA
ಅಲ್ಲಿ ರಿಜಿಸ್ಟರ್ ಆಗಿದೆ, ಓಕೆ ಇಂಡಿಯಾದಲ್ಲಿ ಇಲ್ಲ. ಓಕೆ ಅದರಿಂದಾಗಿ ನನಗೆ ಅದರಿಂದ ಇನ್ಕಮ್ ಏನು ಬರ್ತಾ ಇತ್ತು, ಈಗ ಸ್ಟಾರ್ಸ್ ಇರ್ಬೋದು, ಬೇರೆ ಬೇರೆ ಇನ್ಕಮ್ಸ್ ಇದೆ, ಇನ್ಕಮ್ ಎಲ್ಲ ಸ್ಟ್ರಕ್ ಆಗಿದೆ. ನಿಮ್ದು ಅನ್ಎಲಿಜಿಬಲ್ ಕಂಟ್ರಿಯಲ್ಲಿ ಇದ್ದೀರಿ ಅಂತೇಳಿ ಓಕೆ ನೋಡುವಾಗ ಆ ಇನ್ಕಮಿಗೆಲ್ಲ ಈಗ ಒಂದು ಆ್ಯಡ್ ಪ್ಲೇ ಆಗೋದಕ್ಕೆ ಇಂಡಿಯಾ ಎಲಿಜಿಬಲ್ ಕಂಟ್ರಿ, ಹೌದು. ಬಟ್ ನನಗೆ ಇವರು ಪದೇ ಪದೇ ನೀವು ಅನ್ಎಲಿಜಿಬಲ್ ಕಂಟ್ರಿಯಲ್ಲಿ ಇದ್ದೀರಿ, ಇದು ಏನು ಅಂತಾನೆ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಮತ್ತೆ ಪ್ರದೀಪ್ ಪುತ್ರ ನೋಡಿ ಹೇಳ್ತಾನೆ, ಅರವಿಂದ್ ಅಣ್ಣ ನಿಮ್ದು US ಅಂತ ತೋರಿಸ್ತಾ ಇದೆ. ಹೌದು. US ಅಂತ ಹೆಂಗೆ ತೋರಿಸುತ್ತೆ, ನಾನು ಇದೆಲ್ಲ ಇಂಡಿಯಾ ಅಂತಾನೆ ಹಾಕಿದ್ದಲ್ಲ. ಹೌದು. ಇಲ್ಲ ಅರವಿಂದ್ ಅಣ್ಣ ಅದು US ಅಂತ ನೋಡು, ನಾನು ಬದಲು ಮಾಡ್ತಿರ್ಕೆ ಆಗ್ತದ ನೋಡ್ತೇನೆ ಅಂತೇಳಿ. ಆಮೇಲೆ ಅವರು ಒದ್ದಾಡಿದ್ರು, ಅದು ಎಲ್ಲ ಹಾಕಿದ್ರು, 3-4 ದಿವಸ ಟೈಮ್ ತಗೊಂಡ್ರು. ಆಮೇಲೆ ನಾನು ನನ್ನಷ್ಟಕ್ಕೆ ಇದ್ದೆ, ಲೈವ್ ಮಾಡ್ತಾ ಇದ್ವಿ. ಸ್ವಲ್ಪ ದಿನ ಕಳೆದ ನಂತರ ನನ್ನ ಎಲ್ಲ ಇನ್ಕಮ್ ಅನ್ನ ಕೂಡ ಇದು ಮಾಡಿದ್ರು, ಎಂತ ನಿಲ್ಸೇ ಬಿಟ್ರು. ಓಕೆ ಇಡೀ ತಲೆ ಹಾಳಾಗೋಯ್ತು. ನಾವು ಅದನ್ನೇ ನಂಬಿ ಬದುಕುವುದು, ಮತ್ತೆ ಟ್ರಸ್ಟ್ ಇದೆ, ಶಾಲೆ ನಡುವೆ ಎಲ್ಲ ಅದಕ್ಕೆ ಮೂಲ ಅದೊಂದೇ. ಕೊನೆಗೆ ನಾನು ಅವರಿಗೆ ಫೋನ್ ಮಾಡಿದೆ, ಪ್ರದೀಪ್ ಅಣ್ಣ ಏನಾದ್ರೂ ಒಂದು ಮಾಡಿ ನೋಡಿ, ಎಲ್ಲಾನು ಇದಾಗಿದೆ, ಸ್ಟ್ರೈಕ್ ಹಾಕಿದ್ದಾರೆ, ಯಾವುದೂ ಇಲ್ಲ ಈಗ. ಅವ್ರು ನೋಡ್ತಾರೆ, ನೋಡುವಾಗ ಮರುದಿನ ನನಗೆ ಫೋನ್ ಮಾಡಿ, ಅರೆ ನನ್ನ ನೀವು ಯಾರಿಗಾರು ಅಡ್ಮಿನ್ಶಿಪ್ ಕೊಟ್ಟಿದ್ದೀರಾ ಪೇಜಿಂದ? ಇಲ್ಲ, ನಾನು ಮತ್ತು ಪ್ರತೀಕ್ಷೆ ಇಬ್ಬರೇ ಇರೋದು. ಇಲ್ಲ ಇಲ್ಲ ನಿಮ್ಮ ಪೇಜಲ್ಲಿ ಯಾರೋ ಒಬ್ರು ಅಡ್ಮಿನ್ ಇದ್ದಾರೆ ನೋಡಿ ಅಂತ ಹೇಳಿದ್ರು. ಹಾಗೆ ಅವ್ರು ಅಲ್ಲೇ ಕೂತ್ಕೊಂಡು ನನಗೆ ಫೋನ್ ಮೂಲಕ ನಾನು ಇಲ್ಲಿ ಕಂಪ್ಯೂಟರ್ಲೆಲ್ಲ ನೋಡಿದೆ, ನೋಡುವಾಗ FEE ಅಂತ ಒಬ್ಬ ವ್ಯಕ್ತಿ, FEE ಅಷ್ಟೇ ಒಬ್ಬ ವ್ಯಕ್ತಿ ಅಡ್ಮಿನ್ ಇದ್ದಾನೆ. ಅದು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಅವ ಅಡ್ಮಿನ್ ಆಗಿ 1.5 ವರ್ಷದ ಮೇಲೆ ಆಗಿದೆ, ನಮಗೆ ಗೊತ್ತೇ ಇಲ್ಲ ವಿಷಯ, ಅವನಿಗೂ ಗೊತ್ತಿಲ್ಲ, ಪ್ರದೀಪಿಗೂ. ನಮ್ಗೆ ಅವನನ್ನ ರಿಮೂವ್ ಮಾಡಕ್ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಪಾರ್ಷಿಯಲ್ ಕಂಟ್ರೋಲ್, ಅವನಿಗೆ ಫುಲ್ ಕಂಟ್ರೋಲ್. ಈಗ ನಾವು ಎಡಿಟರ್ ಇದ್ದಾಗೆ, ಅವನು ಫುಲ್ ಅದರ ಅಡ್ಮಿನ್. ನಾನೇನ್ ಅನ್ಕೊಂಡೆ, ಮತ್ತೆ ಪ್ರದೀಪ್ ಹೇಳಿದ ಬಹುಶಃ ಯಾರಿಗೋ ತಪ್ಪಿ ಹೋಗಿದೆ ಇದು, ಯಾಕಂದ್ರೆ ಅವನು ಹ್ಯಾಕ್ ಮಾಡುವವನಲ್ಲ. ಹ್ಯಾಕ್ ಮಾಡುವವನಾಗಿದ್ರೆ ಯಾವ ಬಂದು 1.5 ವರ್ಷ ಆಯ್ತು, 1.5 ವರ್ಷದ ಮೊದಲೇ ಮಾಡ್ಬೇಕಿತ್ತಲ್ಲ. ಈಗ ಇಷ್ಟು ದಿನ ನಿಮ್ಮನ್ನೇ ರಿಮೂವ್ ಮಾಡಿಲ್ಲ ಅಂದ್ರೆ ಬಹುಶಃ ಅವನಿಗೆ ಗೊತ್ತಿಲ್ಲದೆ ಏನೋ ಆಗಿರ್ಬೋದು. ಬಟ್ ಅವನಿಗೆ ಫ್ಯೂಚರ್ಲಿ ಅವನನ್ನ ಹೇಗಾರು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡುವ ಅಂತ ಹೇಳಿದ್ರು. ನನಗೆ ಅವಾಗಲೇ ಏನೋ ಒಂಥರ ಬೇಜಾರಾಗೋಯ್ತು. ಓ, ಈ ಕಾರಣದಿಂದಾಗಿ ನನ್ನ ಪೇಜ್ ಈ ತರ ಪ್ರಾಬ್ಲಮ್ ಆಗಿರೋದು, ಅದರಿಂದ ಅಲ್ಲದೆ ಬೇರೆ ಪೇಜ್ ಆಯ್ತು ಅಂತ ಆಗಲಿ ಅಥವಾ ಇನ್ಯಾರು ಸ್ಟ್ರೈಕ್ ಹಾಕಿ ಅಲ್ಲ, ಇದರಿಂದಾಗಿ ಈ ತರ ನನ್ನ ಪೇಜ್ ಕುಸಿತ ನನ್ಗೆ ಕ್ಲಿಯರ್ ಆಗಿ ಗೊತ್ತೊಂದು 2 ವರ್ಷದಿಂದ ದಿನ ಹೋದಾಗೆ ಪೇಜ್ ಇಳಿತಾನೆ ಬಂದಿದ್ದು, ಗ್ರಾಫ್ ಇನ್ಸೈಟ್ ಎಲ್ಲ ಬಿದ್ದೇ ಹೋಗಿದ್ದು. ಆಮೇಲೆ ಏನಾಯ್ತು ನೋಡುವ, ಅವ ನಮ್ಮನ್ನು ಇಷ್ಟು ದಿನ ರಿಮೂವ್ ಮಾಡಿಲ್ಲ, ಬಹುಶಃ ಅವನಿಗೂ ಗೊತ್ತಿಲ್ಲ, ಅವ ಅಡ್ಮಿನ್ ಆಗಿರೋ ವಿಷಯ ಅವನಿಗೂ ಗೊತ್ತಿಲ್ಲ ಅಂತ ನಾವು ಮಾಡ್ತಾನೆ ಇದ್ವಿ. ಮೊನ್ನೆ ಸೆಪ್ಟೆಂಬರ್ 9ನೇ ತಾರೀಕು ಬೆಳಿಗ್ಗೆ ನಾವು ನೋಡುವಾಗ ಪೇಜಲ್ಲಿ ನಾವಿಲ್ಲ. ಎಷ್ಟು ನಾವು ಅಡ್ಮಿನ್ ಪ್ರತೀಕ್ಷೆ ನೋಡ್ತಾರೆ, ಅವ್ರದ್ದು ಇಲ್ಲ. ಕಂಪ್ಯೂಟರಲ್ಲಿ ಒಂದು ಸೈನ್ ಇನ್ ಇದೆ, ಕಂಪ್ಯೂಟರ್ಲ್ಲೂ ಇಲ್ಲ, ಸೆಷನ್ ಎಕ್ಸ್ಪೈರ್ಡ್ ಅಂತಾನೆ ಬರ್ತದೆ. ನೋಡುವಾಗ ಆ ಸೆಷನ್ ಎಕ್ಸ್ಪೈರ್ಡ್ ಬಂದ ಒಂದು ಅರ್ಧ ಗಂಟೆಯ ಮೊದಲು ಒಂದು ಲಗಾನ್ ಪಿಕ್ಚರ್ ಇದು ಒಂದು ಕ್ಲಿಪ್ ಅದರಲ್ಲಿ ಹಾಕಿದ್ದಾರೆ, ಕ್ರಿಕೆಟ್ ಇದೊಂದು ಕ್ಲಿಪ್ ಹಾಕಿದ್ದಾರೆ. ಇಡೀ ಟೆನ್ಷನ್ ಆಗೋಯ್ತು. ನಾವೆಲ್ಲ ಹೊರಟು ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿದ್ದೇವೆ. ನಾವು ವರ್ಷಕ್ಕೊಂದು ಸಲ ಈ ಸೀಸನ್ ಎಲ್ಲ ಶುರು ಆಗುವಾಗ ಒಮ್ಮೆ ಕೊಲ್ಲೂರಿಗೆ ಹೋಗ್ತೇವೆ, ಶೃಂಗೇರಿಗೆ ಹೋಗ್ತೇವೆ, ಒಮ್ಮೆ ಶೃಂಗೇರಿಗೆ ಹೋಗಿ ಗುರುವಾರ ಬಂದದ್ದು. ಶುಕ್ರವಾರ ನಿಜವಾಗಿ ಇಲ್ಲಿ ಹೋಗ್ಲಿಕ್ಕೆ ಶುಕ್ರವಾರ ಸುಸ್ತಾಗಿತ್ತು. ಶನಿವಾರ ಹೊರಟು ನಿಂತಿದ್ದೇವೆ, ಎಲ್ಲ ರೆಡಿಯಾಗಿ ಇನ್ನೇನು ಕಾರಲ್ಲಿ ಕೂತ್ಕೊಳ್ಬೇಕು, ಒಂದು ಪೋಸ್ಟ್ ಹಾಕಿ ಹೋಗುವ, ನಾವು ಬರುವಾಗ ಸಂಜೆ ಆಗ್ತದಲ್ಲ ಅಂತ ಹೇಳಿ ಸೌಜನ್ಯ ಪೋಸ್ಟ್ ಎಲ್ಲ ಹಾಕೋದು. ಅರೆಯಿಂದ ಸಿಗ್ತಾ ಇಲ್ಲ. ಆವಾಗ ನಮ್ಗೆ ಗೊತ್ತಾಯ್ತು ನಮ್ಮಿಂದ ತೆಗ್ದ ಅಂತ, ಕಂಪ್ಲೀಟ್ ರಿಮೂವ್ ಆಯ್ತು. ಇಡೀ ಆಕಾಶ ತಲೆ ಮೇಲೆ ಬಿದ್ದಾಗಾಯ್ತು, ಏನು ಮಾಡುದು ಅಂತ ಗೊತ್ತಿಲ್ಲ. ಸೀದಾ ಹೊರಟು ನಾವು ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಸುಬ್ರಹ್ಮಣ್ಯಕ್ಕೆ ಹೋಗಿ ಕಾರಲ್ಲಿ ಒಬ್ಬ ಮನುಷ್ಯನ ಮಾತಿಲ್ಲ. ನಾನು ಪ್ರತೀಕ್ಷಾ, ಸೌಜನ್ಯ, ಶಿಲ್ಪ 4 ಜನ ಹೋಗಿದ್ವಿ. ಇಲ್ಲಾರ ಕಾರಲ್ಲೆಲ್ಲ ನಮ್ದೇ ಬೊಬ್ಬೆ ಜೋರು, ಸುದ್ದಿ ಇಲ್ಲ, ಎಲ್ಲರಿಗೂ ಸೂತಕದ ಛಾಯೆ. ಆ ತರ ಅಂದ್ರೆ ಪೇಜ್ ಅಂದ್ರೆ ಒಂದು ಸಂಸ್ಥೆ ಇಲ್ಲ. ಏನ್ ಮಾಡುದು, ನಾಳೆಯಿಂದ ಬದುಕುವುದು ಹೇಗೆ? ಇಷ್ಟು ಕಮಿಟ್ಮೆಂಟ್ಸ್ ಉಂಟು. ನಾನು ಸ್ಟುಡಿಯೋ ಪ್ರತಿಯೊಂದು ಮಾಡ್ಬೇಕಾದ್ರೆ ಒಂದು 10-15 ಲಕ್ಷ ರೂಪಾಯಿ ನಾನು ಸಾಲ ಮಾಡಿದೆ. ಅದೆಲ್ಲ ಪ್ರತಿ ತಿಂಗಳು ಹಿಂಗೆ ಕಟ್ತಾ ಹೋಗ್ಬೇಕು. EMI ನನಗೊಂದು 45,000 ಇದೆ. ಏನ್ ಮಾಡೋದು ಇದು ಅಂತ ತಲೆಯೆಲ್ಲ ಹಾಳಾಗೋಯ್ತು. ಇನ್ನು ನಾವು ಹೋದ ಪೇಜ್ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ನೆಕ್ಸ್ಟ್ ನಾವು ಏನು ಮಾಡ್ಬೋದು ಅನ್ನೋದನ್ನ ನನ್ನ ಲೈಫಲ್ಲಿ ನಾನು ಅದನ್ನೇ ಮಾಡ್ತಾ ಬಂದು. ನಾವು ಸಮಸ್ಯೆಗಳ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋದಿಲ್ಲ. ನೆಕ್ಸ್ಟ್ ಏನು ಸಮಸ್ಯೆ ಬಗ್ಗೆ ಚಿಂತೆ ಮಾಡಿದ್ರೆ ಸಮಸ್ಯೆ ದೊಡ್ಡ ಭೂತದಾಗೆ ಬಂದು ನಮಗೆ ಕಣ್ಣೆಲ್ಲ ಕತ್ತಲೆಯಾಗಿ ಹೇಳಲಿಕ್ಕೆ ಆಗುದಿಲ್ಲ. ಸಮಸ್ಯೆ ಮರೆತ್ರೆ ನಮ್ಗೆ ಇನ್ನು 4 ದಾರಿ ಗೋಚರಿಸಿದೆ. ನಾನು ಅದನ್ನೇ ಮಾಡಿ ನನ್ನ ಲೈಫಲ್ಲಿ. ಹಾಗೆ ಅವತ್ತು ಸಂಜೆನೆ ಒಂದು ಹೊಸ ಪೇಜ್ ಕ್ರಿಯೇಟ್ ಮಾಡಿದೆ. ಅದಾಗಿ ಬಹುಶಃ ನಾಳ್ದು 9 ತಾರೀಕಿಗೆ 2 ತಿಂಗಳಾಗ್ತದೆ. 2 ತಿಂಗಳಿಂದ ನಾವು ತೊಂದರೆ ಇಲ್ಲ. ಈಗ ಹಳೆ ಪೇಜ್ಗೆ ನಾವು ರಿಪೋರ್ಟ್ ಎಲ್ಲ ಹಾಕಿದ್ದೇವೆ. ಫೇಸ್ಬುಕ್ ಅಡ್ಮಿನ್ ಟೀಮಿಗೆನೆ ನಾವು ಅದರ ವೆರಿಫಿಕೇಶನ್ಗೆಲ್ಲ ಹಾಕಿದ್ದೇವೆ. ಅಡ್ಮಿನ್ ಟೀಮಿನವರು ಆ ವ್ಯಕ್ತಿ ದಿನಕ್ಕೆ 2-3 ಪೋಸ್ಟ್ ಹಾಕ್ತಾ ಇದ್ರು. ಆದ್ರೆ ಒಂದೇನಂದ್ರೆ
ಅವ ಒಂದು ಅನ್ನಾಲೆಜ್ ಇರುವಂತ ವ್ಯಕ್ತಿ. ಅಂದ್ರೆ ಬಹುಶಃ ನಾವು ಅಂದ್ಕೊಂಡ ಹಾಗೆ ಅವ ಬೇಕು ಅಂತೇನೆ ಹ್ಯಾಕ್ ಮಾಡಿದಲ್ಲ, ಯಾಕಂದ್ರೆ ಅದ್ರ ಲಾಸ್ಟ್ ಮಂತ್ ಇದು ಪೇಮೆಂಟ್ ಕೂಡ ನನಗೆ ಬಂದಿದೆ. ಅವ ಈಗ ಹ್ಯಾಕ್ ಮಾಡೋರು ಯಾಕೆ ಹ್ಯಾಕ್ ಮಾಡ್ತಾರೆ, ನಮ್ಮ ದುಡ್ಡು ಅದೆಲ್ಲ ಆ ಕಡೆ ಅವ ಒಂದೇ ಒಂದು ಸೆಟ್ಟಿಂಗ್ ಇವತ್ತಿನ ತನಕ ಚೇಂಜ್ ಮಾಡಲಿಲ್ಲ. ಅದರ ಅಕೌಂಟ್ ಇಂದ ಹಿಡಿದು ಪ್ರತಿ ಇವತ್ತಿಗೂ ನೀವು ಆ ಪೇಜಲ್ಲಿ ಹೋಗಿ ನೋಡಿ, ನನ್ನದೇ ಉಂಟು ಎಲ್ಲ ಡೀಟೇಲ್, ಫೋನ್ ನಂಬರ್ ಎಲ್ಲ. ಬಟ್ ಯಾವುದೇ ಬ್ಯಾಡ್ ಆಗಿರುವಂತ ವಿಡಿಯೋ ಆಗಲಿ ಫೋಟೋಸ್ ಯಾವ್ದು ಇವತ್ತಿನ ತನಕ ಹಾಕಿಲ್ಲ. ಒಬ್ಬ ಕ್ರಿಕೆಟ್ ಹುಚ್ಚ, ಅದು ಗೊತ್ತುಂಟು. ಕ್ರಿಕೆಟ್ ಇದನ್ನೆಲ್ಲ ಕಟ್ ಮಾಡಿ ಹಾಕ್ತಿದ್ದ. ಆಮೇಲೆ ಬೇರೆ ಬೇರೆ ವರ್ಲ್ಡ್ ವೈಡ್ ಇದು ಏನು ಬನಾನಾ ಬೆಳೆಯುವುದು ಹೇಗೆ ಅಥವಾ ಕಬ್ಬಿಣ ತಯಾರು ಮಾಡುದು ಹೇಗೆ, ಈ ತರದ ಕೆಲವು ವಿಡಿಯೋಗಳನ್ನು ಎಲ್ಲಿಂದ ತಗೊಂಡ್ಬಂದು ನಮ್ಮ ಪೇಜಲ್ಲಿ ಅಪ್ಲೋಡ್ ಮಾಡ್ತಿದ್ದ. ಫಸ್ಟ್ಗೆಲ್ಲ ಸ್ವಲ್ಪ ವ್ಯೂಸ್ ಆಗ್ತಿತ್ತು, ಆಮೇಲೆ ಎಲ್ರಿಗೂ ಗೊತ್ತಾಯ್ತು, ಮತ್ತೆ ತುಂಬಾ ಜನ ಪೇಜನ್ನು ಅನ್ಫಾಲೋ ಮಾಡಿದ್ರು. ಗೊತ್ತಾಗಿ ಈಗ ಅದಾಗಿ ನಾವು ರಿಪೋರ್ಟ್ ಹಾಕಿದ್ರಿಂದನೇ ಏನೋ ಗೊತ್ತಿಲ್ಲ, ಅದೇ ತಿಂಗಳು 24ರಿಂದ ಅವನಿಗೆ ಪೋಸ್ಟ್ ಯಾವ್ದು ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಪೋಸ್ಟ್ ಹಾಕುದನ್ನ ಬಹುಶಃ ಬ್ಯಾನ್ ಮಾಡಿದ್ದಾರೆ. ಒಂದು ತಿಂಗಳು ಅವ ಕಂಪ್ಲೀಟ್ ಡೆಡ್ ಆಗಿತ್ತು. ನಾನು ಅನ್ಕೊಂಡೆ ಆ ಪೇಜ್ ಮತ್ತೆ ನನಗೆ ಸಿಗ್ತದೆ ಅಂತೇಳಿ. ಇವತ್ತಿಗೂ ಆ ಪೇಜ್ ಸಿಕ್ಕಿಲ್ಲ, 2 ತಿಂಗಳು ಆಗ್ತಾ ಬಂತು. ಬಟ್ ಅವನನ್ನ ಬ್ಲಾಕ್ ಮಾಡಿದ. ಅವ ಯಾವುದೇ ಪೋಸ್ಟ್ ಹಾಕದಾಗೆ ಈಗ ಅವ ಬೇರೆಯವರ ಪೋಸ್ಟ್ ಅನ್ನ ಶೇರ್ ಮಾಡ್ಬೋದು. ಅದಾಗಿ ನಾವು ಅವತ್ತಿನ ದಿನಾನೇ ತಕ್ಷಣನೇ ನಾವು ಹೊಸ ಪೇಜನ್ನ ಕ್ರಿಯೇಟ್ ಮಾಡಿದ್ವಿ. ಸಾಯಂಕಾಲ ಹೊಸ ಪೇಜಲ್ಲಿ ಕೂತು ನಾನೊಂದು ಲೈವ್ ಮಾಡಿದೆ, ಹಿಂಗ ಆಗಿದೆ ಅಂತೇಳಿ. ತೀರಾ ಬೇಜಾರಾಗಿತ್ತು. ಬೆಳಗಿಂದ ನಾನು ನನ್ನ ದುಃಖ ಎಲ್ಲ ಗಟ್ಟಿ ಹಿಡ್ಕೊಂಡಿದ್ದೆ. ಯಾಕಂದ್ರೆ ನಾನೇನಾದ್ರು ಸ್ವಲ್ಪ ದುಃಖ ಪಟ್ರೆ ನನ್ನ ಜೊತೆಗೆ ಇರೋರೆಲ್ಲ ಅತ್ತೆ ಬಿಡ್ತಾರೆ. ಅದರಿಂದಾಗಿ ನಾನೊಬ್ಬ ಆಸ್ ಎ ಲೀಡರ್ ಆಗಿ ನಾನು ಗಟ್ಟಿಯಾಗಿ ನಿಂತ್ಕೋಬೇಕಾಗಿತ್ತು. ಹಾಗೆ ಸಾಯಂಕಾಲ ಬಂದೆ. ಅದೆಂತ ಕಾಕತಾಳಿ ಅಂದ್ರೆ ಅವತ್ತೇ ಒಂದು ಬರ್ತ್ಡೇ ಎಪಿಸೋಡ್. ನಮಗೆ ಅಳ್ಳಿಕ್ಕೂ ಗೊತ್ತಿಲ್ಲ, ಅಲ್ಲಿ ಕೂತು ನಗ್ನಗ್ತಾ ಎಪಿಸೋಡ್ ಮಾಡ್ಬೇಕು. ನಾನೊಂದು ಅರ್ಧ ಗಂಟೆ ಒಂದು ಲೈವ್ ಮಾಡಿದೆ, ಹಿಂಗ್ ಆಗಿದೆ, ದಯವಿಟ್ಟು ಎಲ್ಲರೂ ಒಂದು ಹೊಸ ಪೇಜ್ ಮಾಡಿದ್ದೀನಿ, ಈ ಪೇಜ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಒಂದು ಲೈವ್ ಮಾಡಿದೆ ಒಂದು 7 ಗಂಟೆಗೆ. ಆಮೇಲೆ ತಕ್ಷಣ ಹೋಗಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು 3 ಜನ ಬಂದು ನಗ್ನಗ್ತಾ ಕೂತ್ವಿ. ಒಂದು ಬರ್ತ್ಡೇ ಎಪಿಸೋಡ್ ಕೂಡ 8:30ಗೆ ಮಾಡಿದೆ. ಈಗ 1.5 ತಿಂಗಳು ಕಳೀತು. ಒಂದು 15,000 ಫಾಲೋವರ್ಸ್ ಇದ್ದಾರೆ. ಮತ್ತೆ ಅದರಲ್ಲಿ 7 ಲಕ್ಷ ಇದ್ರು. 7 ಲಕ್ಷ ಇದ್ದಾರೆ. ಬಟ್ ಅದರಷ್ಟು ಫಾಸ್ಟ್ ಆಗಿ ಹೊಸ ಪೇಜ್ ಹೋಗುದಿಲ್ಲ, ಯಾಕಂದ್ರೆ ಅವಾಗಿನ ಸಿಚುವೇಶನ್ ಹಾಗೆ ಇತ್ತು. ಇವಾಗಿನ ಎಲ್ಲರೂ ಫಾಲೋ ಮಾಡಿ ದಿನಕ್ಕೆ 1,000-2,000 ಫಾಲೋವರ್ಸ್ ಆಗ್ತಾ ಇತ್ತು. ಅಂದ್ರೆ ಎಲ್ಲರೂ ಫಾಲೋ ಮಾಡ್ತಿದ್ರು. ಒಂದು ಈಗ ಯಾರು ಫಾಲೋ ಮಾಡುದಿಲ್ಲ. ಈಗ ನಮ್ಮ ವ್ಯೂವರ್ಸ್ ಈಗ 30,000 ಜನ ನೋಡ್ತಾರೆ, 40-50 1 ಲಕ್ಷ ವ್ಯೂಸ್ ಕೂಡ ಆದದುಂಟು. ಆ 1 ಲಕ್ಷ ಜನನು ಫಾಲೋ ಮಾಡಿದ್ರೆ ಹೇಗಾಗ್ಬೋದು. ಬಟ್ ಈಗ ಯಾರು ಫಾಲೋ ಮಾಡುದಿಲ್ಲ, ಯಾಕಂದ್ರೆ ಈಗ ಪೇಜ್ಗಳ ಸಂಖ್ಯೆನು ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ ಸಿಕ್ಕಿದ್ರೆ ನೋಡ್ತಾರೆ, ತೊಂದರೆ ಇಲ್ಲ. ಈಗ ಹೋಗ್ತಾ ಉಂಟು. ದೊಡ್ಡ ಹೊಡೆತ ಬಿದ್ದದ್ದು ನಮ್ಮ ಏನು ನಾವೊಂದು ಜೀವನ ಹೋಗ್ತಾ ಇತ್ತು, ಎಲ್ಲಾನು ಕಂಪ್ಲೀಟ್ ಕುಸಿದು ಬಿತ್ತು. ಅಲ್ಲಿಂದ ಮೇಲೆ ಸ್ವಲ್ಪ ಎತ್ತಿದ್ದೀನಿ. ಇನ್ನು ಅದೊಂದು ಲೆವೆಲ್ ಆಗ್ಬೇಕಾದ್ರೆ ಇನ್ನೊಂದು 4-5 ತಿಂಗಳು ಬೇಕು. ಯಾಕಂದ್ರೆ ಈಗ ಹೊಸ ಪೇಜ್ ಕ್ರಿಯೇಟ್ ಮಾಡಿ ಮತ್ತೆ ಅದರಿಂದ ಒಂದು ಇನ್ಕಮ್ ಶುರು ಆಗ್ಬೇಕಾದ್ರೆ ಒಂದು 3 ಮಂತ್ಸ್ ಬೇಕು. ನನಗೆ ಈಗ ಒಂದು ನಾಳೆ 9ಕ್ಕೆ 2 ತಿಂಗಳಾಗ್ತದೆ. ಇನ್ನೂ 1 ತಿಂಗಳು ವೆಯ್ಟ್ ಮಾಡಬೇಕು ನಾನೊಂದು ಇನ್ಕಮ್ ಅಂತ ನೋಡ್ಬೇಕು. ಸೊ ಈ ಜೀವನ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ. ಅರವಿಂದನ್ನ ನೀವೊಂದು ಟ್ರಸ್ಟ್ ಒಂದು ಏನಾದ್ರು ಒಂದು ಟೀಮ್ ಮಾಡಿ, ಅವತ್ತೇನು ಒಂದು 80,000 ನಮ್ಗೆ ಕಲೆಕ್ಟ್ ಆಗಿತ್ತು, ಅದ್ರಲ್ಲಿ ಒಂದು 50,000 ಅವರಿಗೆ ನಾವು ಕೊಟ್ವಿ. ನಾನು ಹೋಗುವ ದಾರಿಯನ್ನ ನಾನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕು. ಆ ದಾರಿಯಲ್ಲಿ ಎಷ್ಟು ಜನ ಬೇಕಾದ್ರೂ ಬರ್ಲಿ. ಒಂದು ಎಜುಕೇಶನ್, ಹೆಲ್ತ್ ಅಂಡ್ ಲೀಡರ್ಶಿಪ್ ಅಂತ ಇಟ್ಟಿದೆ. 3 ವಿಂಗ್ ಇದೆ. ಕರ್ನಾಟಕದ ಕನ್ನಡ ಶಾಲೆಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ. ಯಾಕೆಂದ್ರೆ ಒಳ್ಳೆ ಎಜುಕೇಶನ್ ಇಲ್ಲ, ವ್ಯವಸ್ಥೆಗಳಿಲ್ಲ. ಅಭಿವೃದ್ಧಿ ಹತ್ತ ನಮ್ಮೂರು ಶಾಲೆ ಗೇಟ್ ಹತ್ರ ಒಂದಿಬ್ರು ಯಾರ ಅಲ್ಲಿ ಹೆತ್ತವರು ಏನ್ ಕೆಲಸ ಮಾಡ್ತಾರೆ, ಹಾಗೆ ಅವರಲ್ಲಿ ಕರೆದು ಮಾತಾಡಿಸಿದೆ. ಗಾನ ಕೋಗಿಲೆ ಪ್ರಶಸ್ತಿ ಕೊಡ್ತೇವೆ. ಪ್ರಶಸ್ತಿಗಳು ನಮ್ಮ ಜವಾಬ್ದಾರಿಗಳನ್ನ ಜಾಸ್ತಿ ಮಾಡ್ತದೆ, ಮತ್ತೆ ಅದು ನಮ್ಮ ವ್ಯಾಲ್ಯೂವನ್ನ ಜಾಸ್ತಿ ಮಾಡ್ತದೆ. ಒಂದು ಕನ್ನಡ ರತ್ನ ಅಂತ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಅದನ್ನ ನಾನು ಸ್ವೀಕರಿಸಿದ್ದೇನೆ. ಉಪೇಂದ್ರ ಅವರದ್ದು ಮತ್ತೆ ರವಿ ಬೆಳಗೆರೆ, ವಿಜಯ ಸಂಕೇಶ್ವರ ಅವರನ್ನ ನಾನು ತುಂಬಾ ರೋಲ್ ಮಾಡೆಲ್ ಆಗಿ ತಗೊಂಡಿದ್ದೆ. ಒಂದು ದಿನ ನೀನು ಹಿಂದಿರುಗಿ ನೋಡುವಾಗ ನಿನ್ನ ಹಿಂದೆ ದುಡ್ಡು, ಯಶಸ್ಸು, ಹಣ ಎಲ್ಲಾನು ಬಂದಿರ್ತದೆ ಅಂತ. ಸೊ ಅದು ಖಂಡಿತ ನಾನು ಎಲ್ಲರಿಗೂ ಅದನ್ನೇ ಹೇಳುವಂಥದ್ದು. ಮತ್ತೆ ಸದಾ ಬ್ಯುಸಿ ಆಗಿರಿ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.